ಇದಕ್ಕೆಲ್ಲ ಕಾರಣ ಉಂಟಯ್ಯ. ಯಾವ ರೀತಿ? ನಾವು ಹಿರಿತಾಯಿ ಮಕ್ಕಳಂತ ಉದ್ದೇಶದಿಂದ ಸಕಲ ಶರಣೆಲ್ಲ ಸೇರಿಸಿಕೊಂಡು ನೇರವಾಗಿ ಸುಳಕಕ್ಕೆ ಹೋದೆವು. ಶೂರಪಣಿಗೂ ನಮಗ ಗಣಗಾರವಂತ ಯುದ್ಧವೇ ನಡೆದು ಹೋಯಿತು. ಯುದ್ಧದಲ್ಲಿ ಶೂರಪಣಿಗೆ ಸೋಲಾಯಿತು, ನಮ್ಮ ಪಾಲಿಗೆ ಜಯವಾಯ್ತಯ್ಯ. ಅಲ್ಲೇ ಇರಬಹುದಿತ್ತಲ್ವಾ? ಆದ್ರೆ ಏನು ಮಾಡೋಣ, ನಮ್ಮಲ್ಲಿ ಕೈ ಸೋತಂತಹ ಶೂರಪ ಸುಮ್ಮದಿರಲಿಲ್ಲ. ಏನು ಮಾಡಿದ? ನೇರವಾಗಿ ಪಕ್ಷವನ್ನು ಹಿಡಿದುಕೊಂಡು ಆ ವೈಕುಂಠಕ್ಕೆ ಹೋದ. ಆ ಹರಿ ಮೂಲಕ ದೋರಿದ್ದ ನಾರಾಯಣ. ಆ ಹರಿ ಸುಮ್ಮದಿರ್ಲಿಲ್ಲ. ಮೊದಲೇ ಹೇಳಿದ್ದಾಳೆ. ನಾನೇನು ಮಾಡ್ಲಿಲ್ಲ. ನೀನಲ್ವ ಆ ನಾರಾಯಣ ಅವನನ್ನು ನಂಬಬೇಡ ಮಗನೇ ಎನ್ನುವುದಾಗಿ ಏನು ಮಾಡಿದವ? ಅವ ಸುಮ್ಮನೆ ಬರಲಿಲ್ಲ. ನೇರವಾಗಿ ಯುದ್ಧಕ್ಕೆ ಬರ್ತಿದ್ರು, ನಾವು ಕೂಡ ಸಮರವನ್ನು ಮಾಡ್ತಿದ್ದೆವು. ಅವನ ಕೈಯಲ್ಲಿದ್ದ ಚಕ್ರವನ್ನು ಪ್ರಯೋಗಿಸಿ ಬಿಟ್ಟ. ಕರಗರಣೆ ತಿರುಗುತ್ತಾ ಬಂದಂತಹ ಚಕ್ರ ನಮ್ಮ ಒಬ್ಬೊಬ್ಬರ ಒಂದೊಂದು ಅಂಗಾಂಗನೆ ಕತ್ತರಿಸ್ತಾ ಹೋಯ್ತಯ್ಯ. ಚಕ್ರಕ್ಕೆ ಸಿಕ್ಕಿ ಅಂಗಾಂಗ ಹೋದ. ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ. ಜೀವನದಲ್ಲಿ ಏನಾದ್ರು ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಗಿರಿಗೌವನಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆವಾಗ ಬಂತಲ್ಲ ಒಂದು ಶುಭವಾರ. ಏನು? ಚಳಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ. ನಮಗೆಲ್ಲರಿಗೂ ಸಮರ್ಥ ನಾಯಕ ನೀನೆಂದು ತಿಳಿದು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ಒಂದು ಬಂದಂತಹ ನಿಮಗೆ ಆಶ್ರಯವನ್ನಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಏನು ಮಾಡೋಣ? ವಿಶ್ರಾಂತಿ ಮಾಡುವಂತಹ ಸಮಯವಲ್ಲ, ನಮಗಾದಂತಹ ಅಪಮಾನ ಮಾತ್ರವಲ್ಲ. ತಂದೆಯನ್ನು ಯಕ್ಷಣ ಮೂಲಕ ಕೊಲ್ಲಿಸಿದ ನಿಮಗೆ ಬಂದಂತಹ ಕಷ್ಟಕ್ಕೆ ನಾನು ಪರಿಹಾರ ಕೊಡಿದ್ದೇನೆ. ಆಯುಧಗಳನ್ನು ಹಿಡಿದುಕೊಳ್ಳಿ, ಏರುವ ಸ್ವರ್ಗ.
ಮಾಡಿದಂತಹ ಕಾರ್ಯ ಏನಂತ ಏನಂತೆ ನಮ್ಮೊಡನೆ ಸಮರವನ್ನೇ ಸಾರಿದ್ದಾರಂತೆ. ಎದುರಿಸಬೇಕಾದ ಕರ್ತವ್ಯ. ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಏರಿ ವಾಹನ ನಡೆಯುವ ಸಮರಾಂಗಣ. ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದ್ದೀರಲ್ಲ, ಅಂದಾಗಿ ಹಿಂದೆ ಹೋದರೆ ಸರಿ. ಬಡಿಯೇನು ಮಹಿಷನನ್ನು ಕೂಡಿಕೊಂಡು ಬಂದವರಿದ್ದೇವೆ. ಒಳ್ಳೆಯ ಮಾತಿನಿಂದ ಸ್ವರ್ಗವನ್ನು ಬಿಟ್ಟುಕೊಡ್ತೇವೆ. ಬೆನ್ನುಡಿ ಮಾಡಿ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಮುಂದೆ ಬಾರದಂತಹ ನೀವು ಮರಳಿ ಬಂದಿದ್ದೀರಿ. ಈ ಬಾರಿ ಅಂಗಾಂಗಗಳಲ್ಲ, ನಿಮ್ಮ ತಲೆಯನ್ನು ಕತ್ತರಿಸುವ
ಸೇರಿಕೊಂಡು ಬಂದಿದ್ದೇವೆ. ಅಧಿಕಾರ ಬಿಟ್ಟು ಕೊಟ್ಟು ಬಾಧಕ ಶರಣಾಗ್ತಿ ನೋಡುವ. ಎಂಬವನೇ
ಭಾವವನ್ನು ನೋಡರಿ. ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮರ್ಮಳೆದಿರುತ್ತೇನು. ಹೌದು, ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾನಿಯನ್ನು ಕೊಡಿಸಿದಂತಹ ಪಾತಕಿ ನೀನು. ಓಹೋ, ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ. ಎಲ್ಲವೂ ಸಾಮಾನ್ಯದವನ್ನು ಹಾಗೆ ಭಾವಿಸಬೇಡ. ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಅಂತಾದ್ರೆ ತೋರಿಸುವ ಯುದ್ಧದಲ್ಲಿ ಬಲವನ್ನು ಸಂಪಾದಿಸಿಕೊಂಡ ಈ ದೇವಲೋಕವನ್ನು ಪ್ರವೇಶಿಸಿದ್ದೇನೆ. ದಾರಿ ಹೋಕ ಮಹಿಷ ಅಂತ ಭಾವಿಸಬೇಡ. ಶಕ್ತಿಯುಳ್ಳವ. ಮೂರು ಮೂರ್ತಿಗಳಿಂದಲೂ ನಾನು ವರವನ್ನು ಸಂಪಾದಿಸಿಕೊಂಡವ. ಶಕ್ತಿಗಿಂತ ಯುಕ್ತಿ ಮೇಲೂ ಕೂಡ ನಾನು ಸೋಲುವುದಿಲ್ಲ. ಅಂತಹುದರಲ್ಲಿ ಕ್ಷುಲ್ಲಕನಾದಂತಹ ದೇವೇಂದ್ರ ನೀನು ಯಾವ ಲೆಕ್ಕ? 14 ಲೋಕದ ವಿಭು ನಾನು ಹೌದು ಅಂತಾದ್ರೆ ನನ್ನ ಸಾಮರ್ಥ್ಯ ಸ್ವರ್ಗದ ಪೀಠ ನಮ್ಮ ಪಾಲಿಗಾಯಿತು. ಜೊತೆಯಲ್ಲಿ ಮೂರು ಲೋಕದ ಒಡೆತನ. ಇನ್ನು ಮುಂದೆ ನಾನೇ ಅರಸ. ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಂಡು ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಒಪ್ಪದೆ ಹೋದರೆ ಅವರ ಶಿರ ಕತ್ತರಿಸಿ ಸಿಕ್ಕಬೇಕು ನನಗೆ. ಒಬ್ಬರನ್ನು ಬಿಡಬೇಕು. ಯಾರನ್ನು ಬಿಡು? ಏನಾಗ್ಬೇಕು? ಯಾರು ಯಾರು? ಸೂರ್ಯಚಂದ್ರರೇ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ತಟಸ್ಥರಾಗಿದ್ದಾರೆ. ಮಾತನಾಡುವವರೆಲ್ಲ ನಮ್ಮವರನ್ನು.
ನಮ್ಮ ಅಧಿಕಾರವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ. ಎಲ್ಲರೂ ಎದ್ದೇಳಿ. ಏನು ಬಂದಿರಿ? ನಿನ್ನಿಂದಲೇ ವರಪ್ರಮತನಾದ ಖಳಮಹಿಷ ಲೋಕಕಂಟಕನಾಗಿದ್ದಾನೆ. ಅವನ ವಧೆ ನಿನ್ನಿಂದಲೇ ಆಗಬೇಕು ದೇವರೇ. ಬೇರೆ ಯಾವುದನ್ನಾದ್ರೂ ಕೊಟ್ರೆ ಹಿಂದೆ ಪಡೆಯಬಹುದು, ಆದ್ರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆದ ಕಲಿದ ಸಾಧ್ಯವಿಲ್ಲೆಂಬಾಗ ಒಂದು ದಾರಿ ಬೇಕಲ್ವೇ? ನಮ್ಮ ಕಷ್ಟವನ್ನು ದೂರ ಮಾಡುವ ಒಬ್ಬನೇ ಒಬ್ಬನೇ ಗೋವಿಂದನೊಬ್ಬನೇ. ಏನು ಮಾಡುವ? ಶ್ರೀಮದ್ ರಮಾರಮಣ ಗೋವಿಂದ. ಬಳಿಯೊಳಗಿದಿರಾಗಿ ಮುರಗರನ್ನದೆಸರನು ಶರಣಗೆ ಬಹುದಿದೆ ಹರಿಗರ ಒಂದಾಗಿ ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೇನೆ. ಏನು ಭಾವಯ್ಯ, ಮಧ್ಯಪಥದಲ್ಲೇ ಭೇಟಿಯಾಗಿರಲ್ಲ? ಲೋಕವನ್ನು ಸುಕ್ಷೇಮದಿಂದಲೇ ಪಾಲಿಸುವವರು ನೀವು. ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೆ. ಏನು ಬಂದಿರಿ? ದುರುಳನಾದಂತಹ ಮಹಿಷನ ಉಪಟಳ. ಏನು ಮಾಡೋಣ? ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಏನು? ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡುವ. ಹಾಗೆ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಯೋಜಿಸುತ್ತಿರಲೇ ನಳಿನ ಭವಸುರರಸ ನೊಡಗುಂಡು ನಡೆತಂದು ಅಚ್ಯುತಾನಂದ ಕೇಶವ ಗೋವಿಂದ ನಾರಾಯಣ ಮಾಧವ ಶ್ರೀಕರ. ಕಾಣದೆ ವೈಕುಂಠದಲ್ಲಿ ಹರಿಯಿಲ್ಲವೆಂದು ಮಹಿಷನ ವಧೆ ಮಹೇಶನಿಂದ ಸಾಧ್ಯವೆಂದು ಕೈಲಾಸಕ್ಕೆ ಬಂದ್ರೆ ಹರೀಶರಿಲ್ಲ. ಹರೀಶರಿಯಲ್ಲಿದ್ದಾರೆ. ಯೋಚಿಸ್ತಾ ಕೇಳುತ್ತಿರುವುದೇನು? ಬಳಿಕ ಅಜರಿರವಾಣಿಯಿಂದರಿತು ಏನದು ಸ್ವರ ಕೇಳಿಸುವುದು? ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರೆ. ಏನು ಮಾಡುವ? ಬಳಿವೂ ಹರಿಗಲದ ಪದಕಿ ಸಕದನು ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನಿ ವಿದ್ಯುನ್ಮಾಲಿನ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯವನ್ನೇ ಮಾಡ್ತಾ ಇದ್ದಾನೆ. ನೀವೇ ಪಡೆಯಬೇಕು. ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆ ತೆಗೆದಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗೆಡಹಿದ್ದೆ. ಹಣವದೆಗೆ ನನ್ನ ಚೇತನ ಹೊರಬಿದ್ದೇನೆ. ಖಳಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನೇ ಹೊರಗೆಡಹಿದ್ದೇವೆ. ಸುರರು ಜಯ ಜಯವೆಂದು ನುತಿಗೈದರು. ಜಯ 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 ಜಯ
ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಜಯ 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 ಜಯ. ಮಾತೆಲಾಲಿ ಸುಖಣ ಮಗಿಗನು ಬಿಡಾದೆ ಇದಿಗೆ ಬರಬಲದೆ ಸುರನಾಥ ಎಲ್ಲವ ಜೊತೆಗೆ ಗಿರಿದನು ನಿರ್ಭೀತಿಯ ಮಾದೇ. ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯ್ತು? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಹಿಷನ್ ಎನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಲೂ ಅಕ್ಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯಿ ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಮಣಿಯಲಾಗಿ ವಿಶ್ವಕರ್ಮನು ಗಣಧರನು ಭೂಷಣ ವದನ ಅರ್ಪಿಸಲು ಜಯ 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 ಭಕ್ತಿಗೆ ಒಲಿದಂತಹ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣೆ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು
ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಚಕ್ರ ಆಯುಧವನ್ನು ಸ್ವೀಕರಿಸಮ್ಮ. ಗರುಡ ಮಹಿಷನವಧಿಗೆ ತ್ರಿಶೂಲವಮ್ಮ. ವಿನಯ ಸುರಭಗುಲಿಗವ ವಜ್ರಾಯುಧವಮ್ಮ. ಅನಿಮಿದರು ಜಗ್ಗೆಯುದರು ಮಣಿದು ಮಾದೆಯ ಪದದೊಳಿರುವುದ ನುಡಿಸಿದರು ಭಯದೀಗೆ ಜಯ 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 ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟು ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ನೋಡುತ್ತೇನೆ.
ಅಬ್ಬಬ್ಬಬ್ಬ ಏನು ಧೈರ್ಯ ನಿನಗೆ! ಅಷ್ಟ ಭುಜಗಳುಳ್ಳ ನಾರಿಯೇ ನಾನೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಮತ್ತೆ ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹೇಶ. ಮಹೇಶ! ಯಾರು ನೀನು? ಯಾಕೆ ಬಂದೆ? ಒಂದು ಹೆಜ್ಜೆ ಮುಂದಿರಿಸಲಿ, ಅದರ ಜಾಗ್ರತೆ. ಗೋಣ ಗೋಣ ಕತ್ತರಿಸಲು ಕೆಟ್ಟವರೇ, ಇಲ್ವೇ? ವಿಧಿಯವರ ಬರದಿದ್ದ ಕಪ್ಪಿ ಧರಯಜ್ಞಾಗಾದಿಗಳನ್ನೆಲ್ಲ ಹೊರಸಿಗಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆ ಹುಟ್ಟಿದೆಯಾ? ಖೋಳ ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗದ ಸ್ಥಿತಿಯನ್ನು ಚೆನ್ನಾಗಿ ಬಣಿಸಿ ಬದುಕು ಇಚ್ಛೆದಲ್ಲಿ ಚರಣಕ್ಕೆ ಶರಣಾಗಿದ್ರೆ ತಲೆ ಕತ್ತರಿಸಿ ನೋಡೋಣವಂತೆ. ಮೂರು ಲೋಕದ ಅಧ್ಯಕ್ಷ ತೀರ್ಮಾನ ನಾನು ಮಾಡಿ ಬದುಕು ಬೇಕೆಂದಿದ್ದೆ. ಏನ್ ಶಿವವನ್ನು ಕಡೆಯಗೊಳಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ಮಾಮವಾಗ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ಪಿಂಡವೇ ನಿನ್ನ ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯ್ಯೋ ನಿಜ ವಾಹಿನಿ
ಖಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷರನ್ನೇ ಮಡುಹಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇ ನುತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಕಷ್ಟ ಬಂತು ಅಂತ ಆದ್ರೆ ಏನು ಮಾಡಲಮ್ಮ? ನೇರವಾಗಿ ತುವಿನಗಿರಿಯ ಪ್ರಾಂತ್ಯವನ್ನೇ ಇಲ್ಲಿ ಬಂದು ಭಕ್ತಿಯಿಂದಲೇ ನನ್ನನ್ನು ನುತಿಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ. ಸೋಳಿದವ ದಾನವನ ತುಂಬ ದಾನವ ಅಧಿಕ ವಿಭವದಲ್ಲೇ
ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು ಶುಂಭ ಹಾಗೂ ನಿಶುಂಭ ಎಂಬ ಅಭಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ತಲೆಯೋನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದರ್ವೇನು? ಶುಭರಂತಹ ನಾವು ಸುರಕ್ಕೆ ದಾಳಿಯನ್ನು ಮಾಡಿ ಸುರಪೀಠವನ್ನು ಸ್ವಾಧೀನಪಡಿಸಿ ಬಂದಿದ್ದೇವೆ. ಬಿಟ್ಟುಕೊಡು, ಶಕ್ತಿ ಸಾಮರ್ಥ್ಯ ಉಂಟು ತೋರಿಸುವ.
ಮಾಡ್ತೀಯಾ ಹಿಂದೆ ಹಾಡ್ತೀಯಾ? ಶುಭಾಸುರನಿಗೆ ಜಯವಾಗಲಿ, ಮೂರು ಲೋಕಾಧೀಶನಿಗೆ ಶುಭವಾಗಲಿ, ಜಯವಾಗಲಿ, ಜೈ ಜೈ ಜೈ. ನಾಲ್ಕದ ಪೀಠವನ್ನು ಏರಿಕೊಂಡು ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅರಿಸನ್ನು ನೀಡುತ್ತಿದ್ದರು ದೇವತೆಗಳಿಗೆ ಇನ್ನು ಮುಂದಕ್ಕೆ ನೀಡಬಾರದು. ಮತ್ತೆ ಏನಿದ್ದರೂ ಶುಂಭಾರ್ಪಣವಾಗ ಸರಿ. ಸೂರ್ಯಚಂದ್ರರ ಸಂಚಾರವೂ ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಹೌದು, ಯುದ್ಧ ಮಾಡಿದಂತ ಆಯಾಸ ಹೆಚ್ಚಾಗ್ತಾ ಉಂಟು, ವಿಶ್ರಾಂತಿ ಅಗತ್ಯ. ತೆರಳುವ ಸರ್ವಾಣಿ ಚಂದರಿಯ ಬಾಲಿವುಡ್ ಅಭಯ ಭವಾನಿ ಅಂಬಿಗೆ ಶಂಭು ಮನೋಜೆ ಬಿಡವೆ ಸುರರಸ್ತ ಸಂಭವ ಪುರಯಮ್ಮ ಆಲಯಮ ಸರ್ವಾಣಿ ದೇವಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಗ್ರಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಜಯ. ಏಳೆಯ ದುರಬಲ ಕೊಡುಗಟ್ಟವ ತ್ಯಾಗೆ ಕುಳಪಗಿದೆ ನಿಮ್ಮನು ಸೋಲಿದೆಯಿಲ್ಲವ ಆಡುತ್ತಿಲ್ಲವ ಕಾಲನಾಲಯ ಗಟ್ಟಿದೆ ಹೌದಮ್ಮ, ಏಳೆಯ ಸರಪಾಲ ಅಮ್ಮ. ಸುಮನಸರಾದ ನೀವೆಲ್ಲರೂ ಒಂದಾಗಿ ಆ? ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀರಿ. ಹೌದಮ್ಮ. ಅವನೇ ಕಾರಣತರಾಗಿ ತದಲು ನುಡಿಯಿಂದಲೇ ಆ? ಹನಿದಂಬಿದ ಕಣ್ಗಳಿಂದಲೇ ಅಡಿಗಡಿಗೂ ಭಾವ ಶುದ್ಧಿಯಿಂದ ಅಪರಾಜಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀರಿ. ಹೌದಮ್ಮ. ನಾನೇ ಅಭಯಸ್ಥಳಾಗಿದ್ದೇನೆ. ಸರಿ. ಕಷ್ಟದ ಭೀತಿ ಸತ್ಯ ಏನಾಯ್ತು ಹೇಳು. ಕೇಳಬೇಕು ಜನನಿ. ಜನನಿಗೆ ವಿಲಪ ದಮುಜ ಮಗಿಜ ಗಿರುತ ಹೌದು, ಕೊನಬಲ ಗ್ರಮಿ ಶುಭನು ಅನುಬಲದಲ್ಲಿ ನಾಗವನ್ನು ಮಾಲಿದುವ ಕಳನು ಜನನಿ ಅಮ್ಮ. ಸರಪಾಲ ಮಹಿಷ ವಧೆಯ ಬಳಿಕ ಮಹಿಷನಿಗಿಂತಲೂ ಪರಾಕ್ರಮವನ್ನು ಹೊಂದಿದಂತಹ ಶೋಣಿತದ ದೊರೆಗಳಾದ ಶುಂಭ ನಿಶುಂಭರೆನ್ನುವವರು ದೇವಭೂಮಿಗೆ ಅಭಿಯೋಗವನ್ನು ನಡೆಸಿದರು ತಾಯಿ. ಬಡಿದೊಡಿಸಬೇಕಿತ್ತು. ಬಡಿ ತೋಡಿಸುವುದಕ್ಕಾಗಿಯೇ ಸಂಗರವನ್ನು ಗೈದೆವು. ಪರಿಣಾಮದಲ್ಲಿ ಯುದ್ಧದಲ್ಲಿ ಸೋಲು ನಮ್ಮ ಪಾಲಿಗಾಯಿತಮ್ಮ. ನಿಮಗೂ ಸೋಲೆ. ಹೌದು ತಾಯಿ, ಅವರ ಹೊರಭರಕ್ಕೆ ಶಿರವಾಗಬೇಕಾದದ್ದು ಅನಿವಾರ್ಯ ಸ್ಥಿತಿ ನಮಗೆ. ಒಂದು ಕಡೆ ಸೋತೆವು ಎನ್ನುವ ದುಃಖ, 14 ಲೋಕಗಳು ಅವರ ಕೈವಶವಾಯಿತಲ್ಲ ಎನ್ನುವಂತಹ ಮತ್ತೊಂದು ದುಃಖ ತಾಯಿ. ದುಃಖದ ಮಡುವಿನಲ್ಲಿ ಬಿದ್ದಿದ್ದೀರಿ. ಹೌದು ತಾಯಿ, ಧರೆಯಲ್ಲಿ ಪಂಚಮಹಾಪಾತಕಗಳು ಸಾಗುತ್ತಾ ಇದೆ. ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ. ಋಷಿ ಮುನಿಗಳಿಗೆ ತಾಪತ್ರಗಳಾಗಿದೆ ಅಮ್ಮ. ಹೆಂಗಳೆಯರು ಮಾಂಗಲ್ಯ ಭಾಗ್ಯವನ್ನು ಕಳೆದುಕೊಂಡವರಿದ್ದಾರೆ. ಒಟ್ಟಿನಲ್ಲಿ ಗದ್ದಲವನ್ನೇ ಸೃಷ್ಟಿಸಿದ್ದಾರೆ ಇಲ್ಲಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಆ ದಾನವರೇ ಆಗಿದ್ದಾರಮ್ಮ. ಗದ್ದಲ ಎಬ್ಬಿಸಿದವರನ್ನೆಲ್ಲ ಮಡುಹಿ ನಮಗೊಂದು ರಕ್ಷಣೆ ಕೊಡಬೇಕು. ಶುಂಭನ ಭೀತಿ ನಿನ್ನ ಅಂತರಂಗ ಸ್ಪಷ್ಟವಾಯಿತು ನನಗೆ. ಹೌದಮ್ಮ. ಕರುಣಿಸುಗ ಅಭಯವನ್ನು ನುಡಿದನು ಸರಪಾಲ ಇರಿದು ಸಮಯದಲ್ಲಿ ಪೊರೆಯುಗನು ನಿಮ್ಮನು ನಿಜವೇ ಇದು? ಮರೆಯ ಮಾತಲ್ಲ ಮತ್ತೆ ಹೇಗಮ್ಮ? ಮರದೇ ನಿಜವನು ಯಾವ
ಯಾವ ಕಡೆಗೆ ಗಿರಿಗಳು ಇರುದ ನೋಡುವುದಿಲ್ಲ ಲೀಲೆಯ ಆದೀತು ಹಬ್ಬದೊಳಗೆ ಹೋದೆನು ತ್ರಿದಳರಿಗೆ ದೇವಿಯೇ ದೇವಿ ಸುರಪಾದ ಅಮ್ಮ ಶುಂಭ ನಿಶುಂಭರ ಬಾಧೆಯಿಂದಲಾಗಿ ನೊಂದೆಯ ಮಗನೇ ಹೌದಮ್ಮ ಭಯಗೊಳ್ಳದಿರು. ಮತ್ತೆ ಕಿರಿದು ಸಮಯದೊಳಗೆ ಖಳವಾರವನ್ನೆಲ್ಲ ನಿಗ್ರಹಿಸಿ ಆ? ನಿಮ್ಮ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನೆ ಆಗದೆ ಆದೀತಮ್ಮ. ಆದರೆ ಮರಳಿ ನಾಕವನ್ನು ಸೇರುವಂತಿಲ್ಲ. ಇಲ್ಲಿಯೇ ಯುದ್ಧ ಉಂಟಾದ್ರೆ ನಮ್ಮ ಹಿರವನ್ನು ಕಂಡಲ್ಲಿ ಶುಂಭ ಈಗಾಗಲೇ ಆಜ್ಞೆಯನ್ನು ಹೊರಡಿಸಿದ್ದಾನೆ. ದೇವತೆಗಳನ್ನು ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ. ನಿನ್ನ ಹೆಸರು ಕೇಳಿದ್ರೆ ಅವನಿಗೆ ಆಗುದಿಲ್ಲ. ಆಗುವುದಿಲ್ಲ ಅಮ್ಮ. ನಿನ್ನ ಮುಖ ನೋಡಿದ್ರೆ ಅವನು ಬಿಡ್ಲಿಕ್ಕೆ ಉಂಟ. ಹೌದಮ್ಮ. ಆದ್ದರಿಂದಲೇ ಅನುಚರರಿಗೆ ಈಗಾಗಲೇ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಿಮ್ಮನ್ನು ಕಂಡಲ್ಲಿ ಬೆಂಬಿಡದೆ ದಂಡಿಸಿ ಎನ್ನುವ ಹಾಗೆ. ಹೌದು. ಶುಂಭನ ಶಾಸನ. ಹೇಗಮ್ಮ? ನೀವು ಭಯಗೊಳ್ಳುವುದು ಬೇಡ. ಮತ್ತೆ ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆಯಂತೆ ಇಂದ್ರ. ಹಾಗೆ ಆಗಲಮ್ಮ. ತಾಯಿ ಆಜ್ಞೆ ಶಿವಧಾರ್ಯ. ಅಳುವ ಗುಮದವರಿಗೆ ಧೈರ್ಯವ ತಿಳುಗಿ ಬಳಿಗಳ ಶಕ್ತಿ ರೂಪಿಣಿ ಕಳರ ಬಳಿಗೈರುತ್ತೋ ಗೆಲುವಡೆ ಅದ ಆ ಕಳರ ಬಳಿಗೈರುದ ಗೆಲುವದ ತಿಳಿದ ಲಾಕ್ಷಣದೊಳಗೆ ಮೋಗದ ಕೊನೆಗೆ ತಿರುಗಿದೆ ಮೋಗದ ಬಲೆಗೆ ತಿರುಗಿದೆ ದೌರ್ಯವೆಲ್ಲದ ಕೊಡುವಾಗ ಸುಲಭ ಎನು ತಲೆದ ಮನದೊಳಗೆ ತಿಳಿದಳು ಎಂದು ಯೋಚಿಸಿ ಮಗಮಾಯೆ ಮರೆಯ ಮಾತಲ್ಲ. ಕಿರಿದು ಸಮಯದೊಳಗೆ ಖಳವಾರವನ್ನು ನಾನು ಗ್ರಹಿಸಿಕೊಡ್ತೇನೆ. ಹೀಗೆ ಆಡುವಲ್ಲಿ ನನ್ನ ಉದ್ದೇಶದ ಸಾಫಲ್ಯವನ್ನು ಸಿದ್ಧಿಸಿಕೊಳ್ಳುವಲ್ಲಿ ನಾನು ತೊಡಗಿಸಿಕೊಳ್ಳುವ ಬಗೆಗಾಗಿ ಆಲೋಚಿಸಿ ಅವಲೋಕಿಸಿ ಈ ಬಗೆಯಿಂದ ದೇವತೆಗಳಿಗೆ ಅಭಯಪ್ರದಳಾಗಿ ಕಾಣಿಸಿಕೊಂಡವಳು. ನಾನಾಡಿದ ಮಾತಿನ ಒಂದಕ್ಷರವು ಪ್ರಪಂಚದಲ್ಲಿ ಸಟೆಯಾಗುವುದಕ್ಕಿಲ್ಲವಲ್ಲ. ಹಾಗಾದರೆ ಶುಂಭ ನಿಶುಂಭರ ಸಹಿತ ಅಪರಿಮಿತವಾದ ದಾನವ ಪರಿವಾರವನ್ನು ನಿಗ್ರಹಿಸುವಲ್ಲಿ ಅಥವಾ ಕೊಂದು ಮುಗಿಸುವಲ್ಲಿ ನಾನು ತೊಡಗಿಸಿಕೊಳ್ಳಬೇಕಾದ ಬಗೆ ಹೇಗೆ? ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗಲೇ ಸ್ವಕ್ಷೇತ್ರ, ಅಧಿಕಗೊಂಡಿರುವ ಜನ ಬೆಂಬಲ, ಈ ಪೂರ್ವದಲ್ಲಿ ವಿಧಿಯಿಂದ ದತ್ತವಾದ ವರಬಲ, ಹೀಗಿರುವಾಗ ಜಯವನ್ನು ಹೊಂದಿಸುವುದು ಸುಲಭದ ಮಾತಲ್ಲವಲ್ಲ. ಆಗುವುದಿಲ್ಲ ಅಂತ ಅಲ್ಲ, ಅದು ಸಾಧುವಾದ ಪರಿಣಾಮವನ್ನು ಬೀರುವುದಕ್ಕಿಲ್ಲ. ಆದ್ದರಿಂದಲೇ ಲೋಕದ ಸುಜನರ ನೊಂದವರ ಸಂಕಟಕ್ಕೀಡಾದವರ ಬದುಕಿನ ಕುರಿತಾಗಿ ಯೋಚಿಸಿ ಅವರೆಲ್ಲರ ಕ್ಷೇಮವನ್ನು ಸ್ಥಿರಗೊಳಿಸುವುದಕ್ಕೆ ಬೇಕಾಗಿ ಖಳವದೆ ಎನ್ನುವಂತಹ ಪ್ರಕರಣ ಲೋಕದಲ್ಲಿ ಯಾವರಿಗೂ ಯಾವ ತೊಂದರೆಯನ್ನು ಈಡು ಮಾಡಕೂಡದು. ಆದ್ದರಿಂದಲೇ ಹೊಸದಾದ ಬಗೆಯಿಂದ
ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕಷ್ಟೇ. ಏನು ಮಾಡಲಿ, ಹೇಗೆ ಮುಂದುವರಿಯಲಿ? ಸರಿ, ದೇವಿ ಮಹಾತ್ಮೆಯ ಸಾರವನ್ನು ಸಕಲರು ಅರ್ಥವಿಸಿಕೊಳ್ಳುವುದಕ್ಕೆ ಬೇಕಾಗಿ, ನನ್ನ ಪಾರಮ್ಯವನ್ನು ಪ್ರಪಂಚದಲ್ಲಿ ಅನಾವರಣಗೊಳಿಸುವುದಕ್ಕೆ ಬೇಕಾಗಿ ಇದ್ದಲ್ಲಿಗೆ ಕಳವಾರವನ್ನೆಲ್ಲ ಭರಿಸಿ ಆ ಬಳಿಕ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ತನ್ನ ಬದುಕಿನ ಬಹುದೀರ್ಘ ಆಯಸ್ಸನ್ನು ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನಲ್ಲಿ ಕಳೆದೋರಿದ್ದಾನೆ ಶುಂಭದಾನವ. ಒಲಿದು ಬಂದ ಬ್ರಹ್ಮನಲ್ಲಿ ಕೇಳಿದ್ದಾದರೂ ಏನನ್ನ, ಯಾವಳೂ ತನಗೆ ಮರಣ ರೂಪದಲ್ಲಿ ಬದುಕಿ ಬರಬಹುದು, ಅವಳು ಅಯೋನಿಜಿಯಾಗಿರಬೇಕು. ಅಂದ್ರೆ ತಾಯಿ ಹೆತ್ತ ಮಗಳಲ್ಲ, ಆದರೂ ಗರ್ಭಸಂಭವೆಯಾಗಿರಬೇಕು. ಅಬ್ಬಾ ಶುಂಭನ ಯೋಚನೆ. ಮರಣವನ್ನು ಭೇದಿಸುವುದಕ್ಕಾಗಿ ಯಾವ ಬಗೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡ ಆ ವಿಧಿಯಲ್ಲಿ ವರವನ್ನು ಬೇಡಿಕೊಂಡ. ಸಹಜವಾದ ಹುಟ್ಟು ಹೌದು ಅಂತಾದರೆ ಅಯೋನಿಜೆ ಆಗುವುದಕ್ಕಾಗುವುದಿಲ್ಲ. ಅಯೋನಿಜೆಯ ಹೌದು ಅಂತಾದರೆ ತಾಯಿ ಹೆತ್ತ ಮಗಳಾಗುವುದಕ್ಕೆ ಹೇಗೆ ಸಾಧ್ಯ? ಯತ್ ಭಾವಂ ತತ್ ಭವತಿ. ನಾವು ಹೇಗೆ ಭಾವಿಸ್ತೇವೆಯೋ ಅದು ಅದಾಗಿ ಒದಗಿ ಬರ್ತದೆ ಎನ್ನುವುದಕ್ಕೆ ದೈವತ್ವ ಅಂತ ಹೆಸರು. ಒಂದರ್ಥದಲ್ಲಿ ನನ್ನನ್ನು ನಾನು ಕಾಣಿಸುವುದಕ್ಕೆ ಹೊಸದಾದ ವೇದಿಕೆಯನ್ನು ಶುಂಭ ತನ್ನ ಮರಣದ ಭಾಷೆಯ ರೂಪದಲ್ಲಿ ಒದಗಿಸಿಕೊಟ್ಟನಲ್ಲ. ಆದ್ದರಿಂದಲೇ ದೇವತೆಗಳ ಮೊರೆಯನ್ನಾಲಿಸಿ ಕಷ್ಟ ಪರಂಪರೆಯನ್ನು ಕಳೆದೊಯ್ಯುವುದಕ್ಕೆ ಬೇಕಾಗಿ ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ಕಾಣಿಸಿಕೊಂಡವಳು. ಈ ಕಾರಣದಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಕೋಶ ಸಂಭವ ಎನ್ನುವಲ್ಲಿಗೆ ಗರ್ಭವಾಸ ಸಿದ್ಧವಾಯಿತು. ಹಾಗೆಂದು ತಾಯಿ ಹೆತ್ತ ಮಗಳೇನು ನಾನಲ್ಲ. ನವಮಾಸ ಪರ್ಯಂತ ತನ್ನ ಗರ್ಭದಲ್ಲಿ ಹೊತ್ತ ಬಳಿಕ ನನ್ನನ್ನು ಕಾಣಿಸಿಕೊಟ್ಟವಳಲ್ಲ ನನ್ನ ತಾಯಿ. ಹೀಗಿರುವಾಗ ಶುಂಭನ ಮೊದಲ ವರ ಸಾಧಿಸಿದ ಹಾಗಾಯಿತು. ಇನ್ನೂ ಮುಂದುವರಿದು ಕೇಳಿದ, ಯಾವಳು ನನಗೆ ಮರಣವನ್ನು ಕೊಡಬಹುದು? ಅವಳು ಕುಮಾರಿಯಾಗಿರಬೇಕು. ಕೌಮಾರ್ಯವನ್ನು ಉಳಿಸಿಕೊಂಡರೂ ಆಕೆ ತಾಯಿಯಾಗಬೇಕು. ಕೌಮಾರ್ಯ ದಾಟಿದ ಮೇಲೆ ತಾಯಿ, ತಾಯಿಯಾದವಳು ಕುಮಾರಿಯಾಗುವುದಕ್ಕೆ ಹೇಗೆ ಸಾಧ್ಯ? ಪ್ರಕರಣದ ಮಧ್ಯದಲ್ಲಿ ತೋರಿಸಿಕೊಟ್ಟೇನೆ. ಅಂತೂ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ. ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ, ಪೂರಕವಾದ ಯೋಜನೆ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ, ಕಂದರ ಭಾಗ, ನಿರ್ಜನವಾಗಿರುವ ಪರಿಸರ, ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮೆರುಗು, ಮೆರೆವ ಕದಂಬ ಕಾಂತಾರ. ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ತುಂಬಿ ನಿಗಲಿಯಬಿಟ್ಟೆ ಕನಕದ ಉಯ್ಯಾಲೆ. ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂಗೀತವನ್ನು ಪಾಡುತ್ತಾ ಕಾಲವನ್ನು ಕಳೆಯೋಣ. ಆದರೆ ಒಂದು, ಇಲ್ಲಿಯೇ ಇದ್ದೇನೆ ಅನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ತನುಗಂಧವನ್ನ ಮಾರುತನ ಕೈಗೊಪ್ಪಿಸಿದ್ದೇನೆ. ಸಂಕಲ್ಪ ಮಾತ್ರದಿಂದ ತನು ಪ್ರಭೆಯನ್ನು ಹೆಚ್ಚಿಸಿಕೊಂಡ ಹಾಗಾಯಿತು. ಇಲ್ಲಿಯವರೆಗೆ ಕಗ್ಗತ್ತಲಿನಿಂದ ಆವೃತಗೊಂಡಿದ್ದ ಕದಂಬ ಕಾಂತಾರ ನನ್ನ ಸಂಕಲ್ಪದಿಂದಲೇ ಸೂರ್ಯಕೋಟಿ ಪ್ರಭೆಯಿಂದ ಬೆಳಗುವುದಕ್ಕೆ ಆರಂಭಿಸಿತಲ್ಲ. ಕಮನೀಯವಾಗಿ ಆಕರ್ಷಣೀಯವಾಗಿ ಕಾಣಬಹುದಾದ ಬೆಳ್ಳಿ ಬೆಟ್ಟವನ್ನು ಹೊಂದಬೇಕೆನ್ನುವ ಅಂತ ಭಾವವನ್ನ ಅಂತ ಈ ಕಡೆಗೆ ಸಾಗಿ ಬಂದ ದಾನವರ ಪಾಡೇನು? ನಾನು ಭಾವಿಸಿದ ಹಾಗೆಯೇ ಆಗ್ತದೆ. ಉರಿಯುವ ಬೆಂಕಿಯನ್ನು ಕಂಡು ಹೊಂದಬೇಕೆನ್ನುವ ಪ್ರಬಲವಾದ ಇಚ್ಛೆಯಿಂದ ಸನಿಹ ಕೈತಂದ ಪತಂಗಗಳು ಸುತ್ತಲೂ ಸುತ್ತುತ್ತಾ ಸುಟ್ಟು ಕರಕಲಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಾಗೆ ಚಂದದ ಒಬ್ಬಳಾಕಿ ಹೆಣ್ಣು ಮಗಳು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾಳೆ. ಕಾಂತಾರದಲ್ಲಿ ಕಮನೀಯವಾದ ಕಾಂತಾಮಣಿಯನ್ನು ಕಂಡು ಮೋಹಗೊಂಡು ಹೊಂದಬೇಕೆನ್ನುವ ಬಯಕೆಯಿಂದ ಎರಗುವ ಕಾಲಕ್ಕೆ ಕೊಂದು ಮುಗಿಸ್ತೇನೆ ಮೆರವ ಕಾಂಚನ ದುಯ್ಯಾಲೆ. ಏರಿ ಮಂಡಿಸೋಣವಂತ.
ವಿಧಿಯ ಕುರಿತು ತಪವನ್ನು ಆಚರಿಸಿದೆವು. ಹೌದು. ಒಲಿದ ವಿಧಾತ ಹಾ. 3 ವರಗಳನ್ನು ಕಟ್ಟ. ಯಾವುದಲ್ಲ? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಯತಿರಾತವರ ಸದೈವ ಕತೆ ಎತ್ತಿರಲು ಬ್ರಹ್ಮದೇವ ನಿಜ. ಕೈ ಸೇರಿದ ತಕ್ಷಣ ಬಲ ಪ್ರಯೋಗಕ್ಕಾಗಿ ಇಳಿದೆವು. ನಿಜ. ಪಾತಾಳವನ್ನು ಸೇರಿದೆವು, ಊರಗಾದಿಗಳನ್ನು ಬಡಿದೆವು. ಹೌದು. ತರಣಿ ಬಾಲಕ ತತ್ವವನ್ನು ಇಳಿಸಿದ್ದೇವೆ. ಆ ಬಳಿಕ ಹೋದದ್ದು ಮೇಲೆ ಎಲ್ಲೇ ಸ್ವರ್ಗಲೋಕವನ್ನು ಏರುವಾಗ ಮೊದಲೇ ಶುಂಭನಿಂದ ಸ್ವರ್ಗ ಸ್ವಾಧೀನ ಎಂಬುದಾಗಿ ಬಂದ ಆಹ್ವಾನ. ನಾರದ ಬಂದ ಸಂದೇಶ ಎಸಗಿದ ಸಂಚರಿಸಿದ ಕಾರಣ ಬಹಳ ತಿರುಗಾಟ ಮಾಡಿದ್ದೇವೆ. ನಿಜ. ಪರಿಣಾಮವಾಗಿ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಹೌದಾ? ನಿವಾರಣೆ ಆಗ್ಬೇಕಾದ್ರೆ ಕುಡಿಯುವುದಕ್ಕೆ ಬೇಕು. ಕುಡಿಯುವುದಲ್ಲಿ ಕುಡಿಯುವುದಕ್ಕೆಲ್ಲದಿದ್ರೆ ನಮ್ಮ ಕೆಲಸವಿಲ್ಲ. ಕುಡಿಯುವುದು ಮಾತ್ರ ಅಲ್ಲ, ತಿನ್ನುವುದಕ್ಕೂ ಬೇಕು. ಅದು ಎಂತದು? ಕುಡಿಯುವುದು ರಕ್ತ, ತಿನ್ನುವುದು ಮಾಂಸ. ಮಾಂಸ ಹಸಿ ಮಾಂಸ ಅಲ್ಲಿ ಇಲ್ಲಿ ಹುಡುಕಿದ ಸಿಗುವುದಿಲ್ಲ. ಕದಂಬ ಕಾಂತಾರಕ್ಕೆ ಇಳಿದು ಆಡುವ
ಆಗ ಬಂದದ್ದೇ ಬಂದದ್ದು. ನಮಗೆ ಬರ್ತದಂತೆ ಭಾವಿಸಿ ಆಗ ಬರ್ತದೆ ಅಂತ ಹೇಳಿ ಇಲ್ಲಿ ಬಾ. ನೀನು ಬೇಟೆ ಆಡುವಾಗ ಅದನ್ನು ಬಿಟ್ಟದ್ಯಾಕ? ಅದು ಆ ಕಡೆ ಈ ಕಡೆ ಹೋಗ್ತದೆ ಆಗದಿಂದ. ಇದು ಆಟ ಬರಲ್ಲ ಅಂತ ಅಲ್ಲ, ಈಗ ಬಂದದ್ದು ಅದು ಈಗ ಬಂದದ್ದು. ಬೇಡ ತಪ್ಪಿಸಿದ್ದದ್ದು ಬೇಡ, ಮರಿಯದು ಅದಲ್ಲಿ ಇರ್ಲಿ. ಮೃಗದ ಅಲೋ, ಇನ್ನೊಮ್ಮೆ ಬೇಟೆಗೆ ಬರುವಾಗ ಒಳ್ಳೇದಾಗ್ತದೆ. ಇವತ್ತಿಗೆ ಸಾಕು. ಏನೇನು ಮಾಡ್ತಿದ್ದದ? ಅಲ್ಲಿ ನಾನು ನನ್ನ ಪದರಡಿಯಲ್ಲಿಂದ ಕೆಲಸ ಎಂತದ್ದು? ಪದರ ಏನಾದ್ರೂ ಮಾಡಿದ್ರೆ ನಾವು ಪದರ ಒಳಗೆ. ನಿನಗೆ ಗೊತ್ತಿಲ್ಲ, ಸೂಕ್ಷ್ಮ ಗೊತ್ತಿಲ್ಲ. ಸೂಕ್ಷ್ಮವ ಅಣ್ಣ, ಏನಾದ? ನಿನಗೆ ಪದರ ಒಳಗಿದ್ದೆ ಅಂತ ಗೊತ್ತಾಯ್ತಾ? ಹೌದು, ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಅಲ್ಲಿ ಪದರು ಅಂದಾಡ್ತಾ ಇತ್ತು. ಪದರ ಒಳಗೆ ನಾನು ಏನು ಮಾಡ್ತಿರ್ಬಹುದು? ಈ ಪದರೊಳಗೆ ಏನಿತ್ತು? ಅಲ್ಲೇ ಇರುದು ವಿಶೇಷ. ಏನದು? ಹೋದಮ್ಮ
ಪ್ರಾಣಿಗಳು ಪೊದರ ಅರಗುವಾಗ ನಮ್ಮ ಜೊತೆದೇ ಯಾವುದೋ ಒಂದು ಮೃಗ ಉಂಟು ಎಂಬುದಾಗಿ ಪೊದರ ಒಳಗೆ ತೂರುವಾಗ ಅಲ್ಲಿಗೆ ಹಿಡಿಯುವುದಕ್ಕೆ ಹತ್ತಿರ ಬರಿಸುವುದಕ್ಕೆ ಪೊದರ ಅಲಗಿಸುವುದು. ಹೌದಾ? ಹೌದೌದು, ಅದ್ರ ಹತ್ತಿರ ಬರ್ತದೆ. ಹೌದು. ಯಾವ್ದು ಬರ್ಲಿಲ್ವಾ? ಯಾವ ಪ್ರಾಣಿ ಬರ್ಲಿಲ್ಲ. ಹಾಗಂತ ಬಲಿಷ್ಠವಾದಂತ ಪ್ರಾಣಿಯೊಂದು ನನ್ನ ಕಾಲಲ್ಲಿ ಕಚ್ಚಿ ಎಳೆಯುವುದಕ್ಕೆ ಪ್ರಾರಂಭ ಮಾಡಿತ್ತು. ನಿನ್ನ ಕಾಲನ್ನು ಕಚ್ಚಬೇಕು ಅಂತಾದ್ರೆ ಅಣ್ಣ ನೋಡಿ, ಅದು ಬಲಿಷ್ಠ ಪ್ರಾಣಿ. ನೋಡಿದೀಯಾ? ಯಾವುದು ಅದು ಪ್ರಾಣಿ? ಅರಣ್ಯದಲ್ಲಿ ನಮ್ಮನ್ನು ನೋಡಿ ಆನೆಗಳು ಹೆದರ್ತಾವೆ, ಹುಲಿಗಳು ಓಡ್ತಾವೆ. ಅಂತದ್ರಲ್ಲಿ ಒಂದು ಪ್ರಾಣಿ ಒಂದು ಕತ್ತಿ ಎಳೆಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನು ಕೊಂದು ನಾನೊಂದು ಕೀರ್ತಿಯ ಪತಾಕೆಯನ್ನು ಹಿಡಿಬೇಕೆಂಬಂತ ದೃಷ್ಟಿಯಿಂದ ಮುಂದುವರಿದದ್ದು ನಾನು. ಏನು ಹೇಗೆ ಆ ಪ್ರಾಣಿಯನ್ನು ಕೊಂದ್ರೆ ನಾಳಿನ ದಿವಸ ನಮ್ಮ ನಾಡಿನಲ್ಲಿ ಪ್ರಸಿದ್ಧಿಗೆ ಬರ್ತೇನೆ. ಗುಂಡಾಸುರ ದೊಡ್ಡ ಪ್ರಾಣಿ ಹಿಡಿದ. ಪ್ರಾಣಿ ಹಿಡಿಯುವ ಇಂಥ ಪ್ರಾಣಿಯನ್ನು ಯಾರು ಪ್ರಾಣಿ ಹಿಡಿಯುವ ಪ್ರಾಣಲ್ಲ, ಇಂಥದ್ದು ಯಾರು ಬೇಟಾಡ್ಲಿ. ಏನು ಚಿರಾತೆ ಹಿಡಿದಿ ಹೇಗೆ? ಚಿರತೆ ಅಲ್ಲ, ಮತ್ತೆ ಅದಕ್ಕಿಂತ ಸ್ವಲ್ಪ ಬೇರೆ. ಏನದು? ಬೇರೆ, ಸ್ವಲ್ಪ ಬೇರೆ. ಹೇಗೆ? ಕಪ್ಪಿತ್ತು. ಹೌದು. ಕರಡಿ ಅಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣ. ಅದ್ರ ಮುಖ ಹೇಗಿತ್ತು? ಉದ್ದ ಇತ್ತು. ಕಪ್ಪು ಹಂದಿಗಿಂತ ಸ್ವಲ್ಪ ಕೆಳಗೆ. ಅದಕ್ಕಿಂತ ಕೆಳಗೆ ಏನಿರ್ಬೋದು ಅಣ್ಣ? ಗಾತ್ರ ನೋಡುವುದಕ್ಕೆ ಹಂದಿಯ ಒಂದು ಎಷ್ಟು ಎತ್ತರ ಇತ್ತು ಅದು? ಸಣ್ಣ ಪ್ರಾಣಿಯನ್ನಾಗಿಸಿದ, ಅದೇ ನನಗೆ ಬಿಸಿ ಆದ. ಸಣ್ಣದ? ಹೌದೌದು. ಅದು ಹೇಗಿತ್ತು ನೋಡುದ? ಆದ್ರೂ ಬಲಿಷ್ಠ. ಸಾಧಾರಣ ಇಷ್ಟೆತ್ತರ. ಅಷ್ಟಕ್ಕಿತ್ತ? ಅದನ್ನೀಗ ಏನು ಮಾಡಿದೆ? ಬಾಲ ಹಿಂದಿನ ಬಾಲ ಮುಂದೆ ಮೂತಿತ್ತು. ಅದು ನನ್ನ ನಡೀಕ ಸಾರಿ ಇಲ್ಲ. ಬಲಿಷ್ಠ ಪ್ರಾಣಿ ಯಾವುದು? ನೀನು ಹಿಡಿಯುವುದಕ್ಕೆ ಹೊರಟದ್ದು ಯಾವುದು? ನಾನು ಭಾವಿಸಿದ್ದು ಶಾರ್ತೂಲ ಏನಾದ್ರು ದೊಡ್ಡ ಪ್ರಾಣಿ ಇರಬಹುದು ಅಂತ. ಹೆಗ್ಗಣ ಹಿಡಿಯುವ? ಮತ್ತೆ ಹೆಗ್ಗಣ ಅಲ್ಲ, ಮತ್ತೆ ನಿನಗೆ ಅದೇ ಕಾಣುವುದು. ನೀನಿರುವುದು ಇಷ್ಟಕ್ಕಲ್ವಾ? ನಿನಗಷ್ಟಕ್ಕಿದ್ದದೇ ಕಾಣುವುದು. ಅದನ್ನು ಬಿಟ್ಟೆ ನಾನು. ಬಿಟ್ಟಿಯಾ? ಆ ಬಳಿಕ ಇನ್ನೊಂದು ಕಡೆಯಲ್ಲಿ ಬೇಟೆಯಾಡುವಾಗ ಜಿಂಕೆಯ ಮರಿ ಒಂದು ಕಾಣುವುದಕ್ಕೆ ಸಿಕ್ಕಿತಾ? ಹಾಗಂತ ನನಗೆ ಜಿಂಕೆಯ ಮರಿ ಹೌದಾ ಅಲ್ವಾ ಅಂತ ಅನುಮಾನ. ಅದಕ್ಕಾಗಿ ನಿನ್ನನ್ನು ನೋಡಿ ಜಿಂಕೆ ಮರಿನ ಇದು ಜಿಂಕೆ ಮರಿನ ಕೇಳುವಂತ ಹೊತ್ತಿಗೆ ತುಂಬಾ ಜಿಂಕೆ ಮರಿಗಳು. ಅಲ್ಲಿಗೆ ಜಿಂಕೆ 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 ಮರಿನ ಆಗ ನನ್ನ ಮದುಗಳಿಗ ಹೊಡಿಮಗ ಬಿಡಬೇಡ ಅವನ್ನ ಅಂತ ಹೇಳಿದೆ. ಅಲ್ಲಿಗೆ ಹಿಡಿದಿಯಾ? ಕರನ್ನೇ ತಿರುಗಿಸಿದೆ ಈ ಜಿಂಕೆ ಮರಿ. ಹರಿಣವ ಎಲ್ಲ ನೋಡಿ ಹೆದರಿ. ಹೌದಾ? ತುಂಬಾ ಹೆದರಿದೆ. ಸಾಹಿತ್ಯ ಸರಿ ಆಗ್ತದಲ್ಲ? ಸಾಹಿತ್ಯ ಸರಿ ಆಗ್ತದೆ ಇಲ್ವೋ? ಅದು ಎಲ್ಲಿಗೆ ಯಾವ್ದು ಸೇರ್ತಾ ಇದೆ ಗೊತ್ತಾಗುವುದು. ಅಣ್ಣ ಏತಮ್ಮ ಮಾಂಸ ತಿಂದೆ ರಕ್ತ ಕುಡಿದ ಬೇಟಾಡ್ಲಿಲ್ವಾ? ಆಡಿದ್ದೇನೆ ಬೇಟ. ಯಾವ ಜಾಗದಲ್ಲಿ? ಹಿಡಿದೆ ಹಂದಿ, ಕುಡಿದೆ ರಕ್ತ, ತಿಂದೆ ಮಾಂಸ, ಜಗಿದೆ ಎಲುಬು, ಹರಿದ ಚರ್ಮ, ಪರ್ರನೆ ಹರಿದು ಬಂಡೆಯ ಮೇಲೆ ಹಾಸಿ ಬಂದಿದೆ. ಯಾಕೆ? ಈಗ ಎಷ್ಟು ಬೇಟೆ ಸಿಗ್ತದೆ. ಈಗ ಬೇಡ ಅಂತ ಹೇಳಿದ್ರು ಕೇಳಿಕೊಂಡು ಉರಿತಾರೆ. ಬೇಟೆ ಇಲ್ಲಿ ನಿಲ್ಲುವುದಕ್ಕಾಗುದಿಲ್ಲ. ನಮ್ಮ ಒಂದು ಬೇಟೆ ಉಂಟು, ಬರ್ತೀರಂತ. ಮಳೆಗಾಲ ಬಂದ್ರೆ ಬೇಟೆಯೇ ಇರುವುದಿಲ್ಲ. ಮಳೆಗಾಲ ಕಾಲಕ್ಕೆ ತಿನ್ನುವುದಕ್ಕೇನು ಬೇಡವಾ? ಮಳೆಗಾಲದಲ್ಲಿ ನಮ್ಮ ಸುದ್ದಿ. ಹೌದೌದು. ಆ ಕಾಲಕ್ಕೆ ಆ ಒಣಗಿಸಿಟ್ಟ ಚರ್ಮವನ್ನು ಜಗಿದು ಕರ 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 ಕರ. ನಿನ್ನನ್ನು ಹುಡುಕುವುದಕ್ಕೆ ಬಂದ್ರೆ ನೀನು ಒಂದು ಮೂಲೆಯಲ್ಲಿ ಕೂತು ಅದನ್ನು ಜಗಿತಾ. ಹೌದೌದು. ಬೇಟೆಯನ್ನು ಭರ್ಜರಿಯಾಗಿದೆ. ಬೇಟೆಯಾಡಿದ ಪರಿಣಾಮ ಇಳಿತಾ ಉಂಟು. ಇದನ್ನು ನಿವಾರಿಸುವುದು ಹೇಗೆ? ಗಾಳಿ ಬೇಕಲ್ವಾ? ಗಾಳಿಯಲ್ಲಿ ಉಂಟು. ಎಲ್ಲಿುಂಟು? ಮಾರುತನನ್ನು ಕರೆದು ಆಜ್ಞೆ ಹೊರಡಿಸು. ಮಾರುತೋ ಅಲ್ಲೆಲ್ಲಿ ಅದು ಇರ್ಬೋದು. ಇಲ್ಲಿ ಬಾರ. ಹಿಂದೆ ತಿರುಗಿ ನೋಡ್ತಾನೆ. ಗಾಳಿ ಹಾಕ. ಬಾರಿ ಹಲ್ಲು ಬಿಡ್ತಾನೆ ಅವ. ಯಾರಿಗೋ ಅಲ್ಲ ಅವಲ್ಲ ಇವ. ನನಗೆ ಯಾರಂತ ಗೊತ್ತಾಗ್ಲಿಲ್ಲ. ಅಲ್ಲ, ಯಾರಾದ್ರೂ ಮಾರುದಾದ್ರೆ ಸಾಕಲ್ವ? ಯಾರಾದ್ರೂ ಒಂದು ಮಾರುತ ಎಂಬವ ಗಾಳಿ ಬೇಡ ಅಲ್ಲ ಇರ್ಲಿ ಅವ. ಯಾಕೆ? ಅವ ಎತ್ರ ಬೇರೆ ಯಾರಾದ್ರೂ ಕೂತ್ರೆ ಆ ಜಾಗದ ಈಗ ಯಾರಾದ್ರೂ ಕಾಯ್ತಾ ಇರ್ಬೇಕು. ನೀನು ಜಾಗ ಬಿಟ್ಟು ಹೇಳ್ಬೇಡ. ಮಾರುದನಿಗೆ ಏನೋ ಆಜ್ಞೆ ಹೊರಡಿಸಿದೆ. ಅವನೇನು ಬೀಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಬೀಸುವಿಕೆಗೆ ಸರಿಯಾದ ಸ್ಥಳದ ಅವಶ್ಯಕತೆ ಇದೆ. ಇದು ತುಂಬಾ ತಗ್ಗು ಪ್ರದೇಶ. ಇಲ್ಲಿ ಬೇಕಾದಾಗ ಬೀಸುವುದಕ್ಕಾಗುವುದಿಲ್ಲ. ಅದಕ್ಕೆ ಅನುಕೂಲವಾಗುವಂತ ಮಾರುತನಿಗೆ ಆಜ್ಞೆ ಹೊರಡಿಸಿ
ಏನಿಯು ಕುಳಿತು ಮಾಡುವ ಗಾಯನ ಕುಳಿತು ಮಾಡುವ ಗಾಯನ ಇದು ಕುಳಿತು ಇದು ಒಳ್ಳೆದಾಗ್ತದೆ. ಆಲಿಸುದ ಅದು ನೀನು ಯಾರು ಆಲಿಸುತ್ತ ಇರುವರು ಇರುವರು ಈವರು ಆಲಿಸುದ ಇದು ಅವಳಾಗಿರ್ಬಹುದು ಅಂತ. ವೀಣೆಯ ಬಿಡಿದಿರುವ ವೀಣೆಯ ಬಿಡಿದಿರುವ
ಏನ ನಾನೀಗಲ್ಲಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಏ ತಮ್ಮ, ಏನು ಆಶ್ಚರ್ಯವು? ಆಶ್ಚರ್ಯವೇ ಕೇಳಿದ್ದು ಒಂದು ಸ್ವರ. ಈ ಸ್ವರ ಎಲ್ಲಿಂದ ಬಂತು? ಸ್ವರ ಹೇಗ ಬಂತು ಎನ್ನುವುದಾಗಿ ಆಲೋಚನೆ ಮಾಡ್ತಾ ಕುಳಿತೆ. ಯಾವ ಸ್ವರವಾದು? ಯಾವುದಾಗಿರ್ಬೋದು ಎಂಬುದಾಗಿ ಅರ್ಥವಿಸಿಕೊಂಡಿದ್ದೇನೆ. ನಾ ತಿಳಿದ, ನನಗೆ ಗೊತ್ತಾಗಿದೆ ಇದು ಯಾವ ಸ್ವರ. ಏನಂತ ಗೊತ್ತಾಯಿತು? ದುಂಬಿಗಳ ಜಂಕಾರ. ಹೂವಿನಿಂದ ಹೂವಿನ ಮೇಲೆ ಕೊಳ್ಳುತ್ತಾ ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತ ಸ್ಥಿತಿಯಲ್ಲಿ ಬರುವಂತಹ ಸ್ವರ. ದುಂಬಿಯಂತೆ ಹಾರಿ ಭ್ರಮರ ಬಂತು ನೋಡು. ಹೌದೌದು. ಓ, ಇದು ಭ್ರಮರದ ಇಂಚಾರ ಅಲ್ಲ. ಯಾಕಲ್ಲ? ಕೇಳುವುದಕ್ಕೆ ಬಲವಾದ ಕಾರಣ ಉಂಟು. ತುಂಬಿಯ ನಿನಾದ ಆದ್ರೆ ಹಾಗೆ ಹೌದೌದು. ಒಂದೇ ಶ್ರುತಿ, ಆದ್ರೆ ಇದು ಆಗಲ್ಲ. ಒಮ್ಮೆ ಮೇಲೆ ಇನ್ನೊಮ್ಮೆ ಕೆಳಗೆ ಶ್ರುತಿ ತಾಳಬದ್ಧವಾಗಿ ಕೇಳ್ತಾನೆ. ಹೌದು, ಇದಲ್ಲ ಅದಲ್ಲ. ಅರ್ಥವಾಯ್ತು. ಏನು? ಮನ್ನ ಮಾರುತ ಮನ್ನ ಮುಂದವಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. ನಿಜ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೊಂದು ಸೇರಿ ತಿಕ್ಕಾಟವಾಗುವಾಗ ಬರುವಂತಹ ಸ್ವರ ಬಿದಿರ ಸದ್ದು. ಓ, ಅದು ಈತ. ಅದು ಹೇಗೆಂತ ನಮಗೆ ಗೊತ್ತಿಲ್ವಾ? ಞಾರ 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 ಞಾರ. ಬಿದಿರ ಸ್ವರ ಹಾಗೆ. ಅದು ಮೆಲ್ಲನೆ ಬೀಸಿದ್ರೆ, ಸ್ವಲ್ಪ ವೇಗವಾಗಿ ಬೀಸಿದ್ರೆ ಞಾರ 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 ಞಾರ. ಇನ್ನು ವೇಗವಾಗಿ ಬೀಸಿದ್ರೆ ಯಾವುದೋ ಅಡಿಗೆ ಯಾವುದೊಂದು ಪ್ರಾಣಿ ಸಿಲುಕಿಕೊಂಡಾಗ ನಿನ್ನ ತಲೆ. ಅದಲ್ಲ, ಅದಲ್ವಾ? ಮಾರುದನ ಬೀಸುವಿಕಾಗ ರೆಂಬೆ ಕೊಂಬೆಗಳು ಮುರಿಯುವುದು. ಅದು ಕರ್ಣಗಳಿಗೆ ಕರ್ಕಶ. ಕರ್ಕಶ ಅದಲ್ಲ? ಹರಟೆ ಹರಟೆ ಆಗ್ತದೆ. ಹೌದೌದು. ಇದು ಅದಲ್ಲ. ಕರ್ಕಶ ಆದ್ರೆ ನಮಿಗೂ ಕಷ್ಟ. ಹೌದೌದು ಹೌದೌದು. ಆದ್ರೆ ಇದು ಏನು? ಇದು ಏನಿರ್ಬೋದು? ಏನು ನಿನಗೆ? ನಾ ತಿಳಿದೆ. ಕೇವಲ ಒಂದು ಸ್ವರ ಕೇಳುವುದಲ್ಲ, ಜೊತೆಯಲ್ಲಿ ಒಂದು ವೀಣೆಯ ಸ್ವರವು ಕೇಳಿ ಬರ್ತಾ ಉಂಟು. ಯಾರೋ ಕುಳಿತು ವೀಣೆಯನ್ನು ಮೀಟುತ್ತಾ ಇದ್ದಾರೆ. ವೀಣೆಯನ್ನು ಮೀಟುವವರು ಯಾರು? ಇದ್ದಾಳಲ್ಲ ಯಾರು? ವೀಣೆಯ ಬಿಡಿದಿಪ್ಪ ವಾಣಿ ಈ ಪರಿಯಲ್ಲಿ ಕಾನನದೆಡೆಗಾಗಿ ಬಂದು ಸಾನು ರಾಗದೊಳಿಂತು ಗಾಯನ ಪಾಡುತ್ತೀಹಳೋ. ಒಮ್ಮೆ ಸುಮ್ಮನೆ ಯಾಕ? ಗಂಡಾರಣ್ಯ ಎಂತದೇ ಉಳ್ಳಂತಹ ಬಂಟನು ಕೂಡ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ನಮ್ಮಂತ ಬಂಟರು ಬರ್ಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಅಂತದ್ರಲ್ಲಿ ವಾಣಿ ಸೃಷ್ಟಿಕರ್ತಲಾದಂತಹ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಕೆತ್ತುವಲಿ ಕೆತ್ತಿ ಮೆತ್ತುವಲಿ ಬೆತ್ತಿ ವಿನೂತನವಾಗಿ ತಯಾರಿಸಿ ಭೂಲೋಕಕ್ಕೆ ಕಳುಹಿಕೊಡ್ತಾನೆ. ಹೋಗೋಗಿದೆ ವಾಣಿಯಲ್ಲ. ವಾಣಿಯಲ್ಲ ವಾಣಿಯಲ್ಲ ಅಂತಾದ್ರೆ ಮತ್ತೆ ಯಾರು? ಅವ ಯಾರವ? ಸಂಗೀತಗಾರ. ಸಂಗೀತಗಾರನ ಸ್ವರವ ಇದು. ಇದು ಸಂಗೀತಗಾರ ಇವತ್ತು ಇಲ್ವಾ ಅಂತ. ಅಲ್ಲ, ಅಲ್ಲಿ ದೇವಲೋಕದಿಂದ ಬಿಟ್ಟು ಇಲ್ಲಿಗೆ ಬರ್ತಾನೆ. ಅವನಿಗೆ ಸಕಾಲದಲ್ಲಿ ಒಂದು ಬರ್ಲಿಕ್ಕಾಗಲಿಲ್ಲ. ಅವ ಏನಿದ್ರು ದೇವಲೋಕದಲ್ಲೇ ಹಾಡುವಾಗ. ಹೌದಾ? ಅದು ಎಲ್ಲಿ ಬಂದು ಹಾಡ್ತಿದ್ರು, ಈಗ ಹಾಡ್ತಿರ್ಲಿಲ್ಲ. ಚಂಡಮುಂಡರು ಸಂಭ್ರಮದಿ ಬೇಟ ಹಾಡರು ಈಗೆಲ್ಲ ಹೇಳ್ಬೇಕಿತ್ತು. ಹಾಗಾದ್ರೆ ಇನ್ನೊಬ್ಬಿದ್ದಾನೆ. ನಾರದ ನಾರದ ನೀರದ ಕರೆದಲ್ಲಿಗೆ ಬಾರದ ಎಲ್ಲೂ ಇರದ ಅಲ್ಲಿ ದಯ ತೋರದ ಗಾನವಿ ಶಾರದ ಅವನವೇ ಶಾರದ ನಮ್ಮನ್ನು ಕಂಡಲ್ಲಿ ನಿಲ್ಲದ ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಾರದಲ್ವಾ? ನಾರದಲ್ಲ, ನಾರದನು ತುಂಬುರನು ಶಾರದೆಯೋ ವೀಣಾಪಾಣಿಯೋ ಯಾರೆಂಬುದಾಗಿ ತಿಳಿಬೇಕು. ಕೇಳುವ ಸ್ವರ ಉಂಟಲ್ಲ ಶೋಧನ ಕೋಗಿಲೆಯ ಜೊತೆಗೆ ಕಾಗೆ ಹಾಡಿದಾಗ ಆಯ್ತು. ಯಾರು ಕಾಗೆ? ನೀನೇ ಸಾಕು. ಸಿಗ್ಬಹುದಾ? ಹೇಗೆ ಸಿಕ್ಕಿಲ್ಲ?
ಸಿಗದಿದ್ದರೂ ಬಿಡುತ್ತಾವ. ಸಿಕ್ಕಿದ್ದು ಸಾಕು ನಮಗೆ. ಪ್ರಕಾಶ ಎಲ್ಲಿ ಗೋಚರಿಸೆ. ಆಶ್ಚರ್ಯ ನೀವು ಆಶ್ಚರ್ಯ ನೀನು ಪರಮಾಶ್ಚರ್ಯನು ಶೋಧಿಸೆ ನೋಡುವ ಶೋಧಿಸೆ ಶೋಧಿಸೆ ಬರುತ್ತ ಬರುತ್ತ ಕಂಡರು ಇನ್ನಿವಳ್ಳೆಂತ ಕೃತಜ್ಞತೆ ಇವಳು
ಅಬ್ಬಬ್ಬಬ್ಬಬ್ಬ. ಅಮ್ಮಮ್ಮ ಅಪ್ಪ. ಸರ ಹಿಡಿದು ನಡೆದಂತವರು ನಾವು. ಹೌದು. ನಡೆದಂತ ಕಾಲಕ್ಕೆ ಹಾ. ಕಣ್ಣಿಗೆ ಕಂಡದ್ದು ಪ್ರಕಾಶ. ಹಾ. ಏ ಓ ಇದು ಎಲ್ಲಿಯ ಪ್ರಕಾಶ? ಪ್ರಕಾಶ ಹೇ? ಪ್ರಕಾಶ ಯಾವುದು? ಪ್ರಕಾಶ ಎಲ್ಲಿದ್ದಂತ? ಹೇ. ಹೌದೌದು. ಈ ತನಕ ಕಾಣದ ಸೊಬಗು, ಹೌದು. ಈ ತನಕ ಕಾಣದ ಸೊಗಸು ಹಾ. ಈ ವನ ಮಧ್ಯದಲ್ಲಿ ಹಾ. ನಮ್ಮ ಕಣ್ಗಳಿಗೆ ಗೋಚರವಾಯಿ. ಹಾ. ಕೇವಲ ಕಣ್ಣಿಗೆ ಮಾತ್ರ ಕಂಡದ್ದಲ್ಲ, ಆಹಾ. ನಾಸಿಕಕ್ಕೆ ಬಡಿದದ್ದು ಪರಿಮಳ. 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 ಹಾ. ಏಯ್ ಓ. ಈ ತನಕ ಇಂತಹ ಸೌಗಂಧವನ್ನು ನಾವು ಸವಿದಿದ್ದೇವೋ ಹೇಳು? ಆಹಾ. ಇಲ್ಲ. ಆಹಾ. ಸೌಗಂಧ ಹಾ. ಜೊತೆಗೆ ಸೊಬಗು ಹಾ. ವಯ್ಯಾರ. ಆಹಾ. ಅಮ್ಮ ಅಪ್ಪ. ಏ, ಓ. ಆಕಾಶದಿಂದ ಕುಂಬಿನ ಇಳೆ ಪಟ್ಟಿದೆ ಸ್ವರ್ಣದ ವಯ್ಯಾರ. ಏನ್ ಸೌಂದರ್ಯ. ಹೇ ಓ. ಸೌಂದರ್ಯ, ಸೌಂದರ್ಯ, ಹಾ. ಸೌಂದರ್ಯ. ಅನೇಕ ನಾರಿಯರನ್ನು ನೋಡಿದವರು ನಾವು. ಹೌದೌದು. ನೋಡಿದ ಕಾಯಲಕ್ಕೆ ಕೈ ಜೋಡಿದ, ಹಾ. ಬೆನ್ನು ಬಗ್ಗಿದೆ, ಹಾ. ಕತ್ತು ನೆಲಕ್ಕೆ ಮಂಡಿ ಹಾಕಿದೆ. ಹೌದೌದು. ಆದ್ರೆ ಇವಳನ್ನು ನೋಡುವಾಗ ಹಾಗಲ್ಲ, ಎದೆಯೊಡ್ಡಿ ಮುಂದೆ ಹೋಗುವ. ಹಾ. ಇನ್ನು ಭಾವ ನಮ್ಮಲ್ಲಿ ಜಾಗೃತವಾಗ್ತಾ ಉಂಟು ಅಂತ ಅದ್ರ ಅರ್ಥ ಏನು? ಹಾ. ಓಹೋ, ಈ ತನಕ ಕಾಣದ್ದನ್ನು ನಾವು ಕಂಡಿದ್ದೇವೆ. ಒಂದು ವೇಳೆ ನಮ್ಮ ಕದಂಬವನದಲ್ಲಿ ಇಂಥ ಹೆಣ್ಣು ಇದ್ದಾಳೆ ಎಂಬ ಸುದ್ದಿ ಸುದ್ದಿ ಗೊತ್ತಾದ್ರೆ ನಮ್ಮವರೆಲ್ಲ ಏನು ತಿಳಿದರು. ಶುಂಭನ ಕೂಡೆ ಉಳ್ಳವರೆಲ್ಲ ಇಲ್ಲಿಗೆ ಬಂದಾರು. ಆದ್ರೆ ಚಂಡಮುಂಡರು ಬರ್ತಾರೋ ವಿಚಾರ ತಿಳಿದು ಬರದೆ ಕುಳಿತುಕೊಳ್ತಾ ಇದ್ರು. ಆದ್ರೆ ವಿಚಾರ ತಿಳಿಯಲು ಇಲ್ಲಿ ಬಂದು ಸಿಕ್ಕಿ ಹಾಕಿ ತಗೊಂಡಿದ್ದೇವೆ ಅಂತಾದ ಕಾರಣ ಅವಳ ಮುಖದಿಂದ ಬರುವಂತಹ ತೇಜಸ್ಸು. ಹೇ ನೋಡಿದ್ಯಾ? ರಾಕ ಶಶಾಂಕ ನಿಪಾನನೆಯಾಗಿ ಪರಿಶೋಭಿಸುತ್ತಿರುವ ಚಂದ್ರಮುಖಿಯ ಆನನದ ಸೊಬಗು, ಪುಂಡರಿಕಗಳ ಗುಂಪನ್ನೇ ಪರಿಹಾಸ್ಯ ಮಾಡುತ್ತವೆ ಎಂದು ಭಾಸವಾಗುವ ದುರ್ಗು ಯುಗಳ ಕಾಂತಿಯ ಮೆರುಗು, ಸ್ವರ್ಣದ ವರ್ಚಸ್ಸು, ಸೂರ್ಯನ ತೇಜಸ್ಸುಗಳಿ ಮೆರೆವಳ ಲಾವಣ್ಯವತಿ, ಪರಿಕಿಸುವರಿಗೆ ಮನಸ್ಸಿಜನ ಸತಿ, ಆರಾಧಿಪರಿಗೆ ಈಶನ ಸತಿ. ಹೇ ನೋಡಿದ್ಯಾ? ವಾದಿಪರಿಗೆ ಕಮಲೋದ್ಭವನ ಸತಿಯ ತೆರದೆ ರಂಜಿಪ ಈಕೆಯ ನೋಡಿದರೆ ಮನಸ್ಸಿಜನ ಮದದಾನೆ ಮನ್ಮಥನ ರತ್ನ ನಿಧಾನೆ ಅಂಗಜನ ಮಂತ್ರ ಸೂತ್ರಕದ ಟಿಪ್ಪಣಿ ಮಾನ್ಯ ರದಿ ದೈವ ಸುಜ್ಞಾನ ಕನ್ಯೆಯ ಮಾತೃಭವನ ತಾನ ಮೂಲೋಕಮೋ ವಶ ಚಿತ್ರ ಮದಗಜ ಯಾನೆ ಕೋಕಿಲ ಗಾನೆ ಮತ್ತುಡು ಸೇನೆ ಯದಿಪದಿ ಬಾನ ತ್ಯಜಿಸುತ್ತ ನಿತಿಂಬಿನಿಯ ಬಾಲ ನಿಟಿಲದಿ ಬಂದು ನೆಲಸಿಯ ಪರಿಯ ಗಮನಿಸು. ಇಂತಹ ಸೊಬಗು ಈ ತನಕ ಕಂಡವರು ನಾವಲ್ಲ. ಹಾಗಾದ್ರೆ ಒಳ್ಳೆ ಯಾರಿರ್ಬೋದು ಎಂಬುದಾಗಿ ಪ್ರಶ್ನೆ ಬೆಳೆದಿರಲೇಬೇಕು. ಪರಸ್ಪರ ವಿರೋಧ ಭಾವದಿಂದ ಇರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಹಬಾಳ್ವೆ ನಡೆಸ್ತಾ ಇದೆ ಎಂಬುದಾಗಿದ್ರೆ ಪ್ರಾಣಿ ಸ್ಥಾನದಲ್ಲಿ ಇವಳೆಯಾಗಿದ್ದಾಳೆ. ಆಕಾಶದಿಂದ ಮಿಂಚಿನ ಗೊಚ್ಚರ ಹೆಣ್ಣಿನ ರೂಪವನ್ನು ನಮ್ಮದು ಗೋಚರಿಸ್ತಾ ಇದ್ದಾಳೆ. ಅದಲ್ಲ ಬ್ರಹ್ಮದ ಕೈ ಚಿನ್ನದ ಹೊಂಡದ ಕೈಗಣ್ಣಿನ ನೈಗುಳ ಬಾವಳದ ಕಂಪುಗಟ್ಟದ ಅಂಶಗಳನ್ನು ಅಡಿಯನ್ನು ಬಿಡಿ ಕಟಿ ತುಟಿ ಹಾವ ಭಾವ ವನಪು ವಯ್ಯಾರ ಎಲ್ಲಿಂದ ಪಗದಷ್ಟು ಕರ್ತವ್ಯವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಅರೆಯುವಂತೆ ಗಿಟಗಾರೆ ನೋಡಿ ಸ್ಮರಣ ಕುರುಗಣಿತಿರುವೆ ನೀರು ಸರಸಜ ಬಂದು ಹರಿಣಿದ್ರೆ ಚಲೋ ತರಣಿ ಇಷ್ಟು ಅನ್ನ ಮಾಡ್ತೀಯಾ? ಇಷ್ಟೆಲ್ಲ ಕಲ್ತದ್ದು ಯಾವಾಗ? ನಿನಗೆ ಅರ್ಥ ಆಗಿದೆ? ಇಲ್ಲ, ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗಿದೆ. ಇವಳನ್ನು ನೋಡುವಾಗ ನಮಗೆ ತಿಳಿಯದ ಏನೋ ಒಂದು ಉದ್ಗಾರ ಬಂದು ಹೋಗಿದೆ. ಇದರ ಅರ್ಥ ಏನು ಬಲ್ಲೆಯ? ಈ ತನಕ ಮೂಡದ ಭಾವನೆ ಇವಳಲ್ಲಿ ಮೂಡಿದೆ ಎನ್ನುವುದು ಸ್ಪಷ್ಟ. ಆ ಭಾವನೆಯನ್ನು ಸಾಕಾರಗೊಳಿಸುವುದಕ್ಕಿರುವ ದಾರಿ ಒಂದ. ಇವಳ ಮದುವೆಯಾದ್ರೆ ಹೇಗ? ಅಣ್ಣ ಏನು ತಮ್ಮ? ನನ್ನನ್ನು ನೋಡುದ? ಯಾರು? ಅವಳು ನಿನ್ನ ನೋಡ್ತಾ? ನನ್ನ ನೋಡ್ತಾ ಅಲ್ಲ, ನನ್ನನ್ನು. ನೀನು ಮುಂದೆ ಹೋಗುವಾಗ ನನ್ನನ್ನು, ನಾನು ನೋಡುವಾಗ ನಿನ್ನನ್ನು, ನೀನು ನೋಡುವಾಗ ನನ್ನನ್ನು. ಹಾಗಾದ್ರೆ ಅರ್ಥ ಏನು? ಚಂಚಲೆ. ಚಂಚಲೆ? ಹೌದೌದು. ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಂಬುವುದು, ಹೆಣ್ಣು ಮಕ್ಕಳನ್ನು ನಂಬಲೇಬಾರದು. ಬಹಳ ಕಷ್ಟ. ಹೌದೌದು. ನೀರಿನಲ್ಲಿ ಮೀನಿನ ಹೆಜ್ಜೆ ಆದ್ರೂ ಕಂಡು ಹಿಡಿಯಬಹುದು, ಬಿಳಿಯ ಕಾದನ್ನಾದ್ರೂ ಹುಡುಕಬಹುದು, ಹತ್ಯೆ ಹೂವಾದ್ರೂ ಸಿಗಬಹುದು. ಹೆಣ್ಣಿನ ಮನಸ್ಸು ಹೀಗೆ ಎಂಬುದನ್ನು ತಿಳಿಯುವುದಕ್ಕೆ ಒಮ್ಮೊಮ್ಮೆ ಒಂದೊಂದು ರೀತಿ ಇರ್ತದೆ. ಕಷ್ಟ ಅಲ್ವಾ? ಕಷ್ಟ ಅಂತಾದ್ರೆ ಇವಳನ್ನು ನಾವು ವರಿಸುವುದಾ? ಬೇಡ. ಅಖಂಡವಾದ ಬ್ರಹ್ಮಚರ್ಯವನ್ನು ಯಾವತ್ತೂ ಪಾಲಿಸಬೇಕು. ಇವಳ ವಿಚಾರ ಶುಂಭ. ತುಂಬಿತು. ಹಸಿವೆ ನಿವಾರಣೆ ಕದಂಬವನದಲ್ಲಿ ಮಾಡಿದೆವು. ಆಯಾಸವನ್ನು ಪರಿಹರಿಸುವುದಕ್ಕಾಗಿ ವೀಣಾದ್ರಿಯನ್ನು ಏರಿದ್ರೆ ಒಂದು ಸ್ವರ. ಯಾವ ಸ್ವರ? ಒಂದು ಗಾಯನ ಕೇಳಿ ಬರ್ತಾ ಇತ್ತು. ಎಲ್ಲಿನ ಬದಿಗೆ ನೋಡುವಾಗ ಕದಂಬವನದಲ್ಲಿ ಹೆಣ್ಣು ಬಿಡಿಸಿದ ಉಯ್ಯಾಲನ್ನಾಡ್ತಾ ಇದ್ದಾಳೆ. ಅಲ್ಲಿಂದ ಹೆಣ್ಣು ಅವಳಲ್ಲ, ಅವಳಂತೆ ಚೆಲುವೆ ಪ್ರಪಂಚದಲ್ಲಿ ಯಾರೇ ಇರುವುದಕ್ಕೆ ಸಾಧ್ಯವಿಲ್ಲ. ಅವಳನ್ನು ನೋಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವಣ್ಣ. ಅವಳಿಗೆ ತಕ್ಕ ಬರ ಯಾರೆಂಬುದಾಗಿ ಪ್ರಶ್ನೆ ಇದೆ. ತಾವೇ ಸರಿಯೇ ಮದುವೆ ಆಗ್ಬೇಕು ಅವಳನ್ನು. ಸಂಬಂಧಿರೇ ಜನ ಸಲಗದಿಗೆ
ಭಜನೆ ಜಯ ವರಿಸದಿರೆ ವರಿಸದಿರೆ ನಿರ್ಧರಿಸಿ ಶುಭರಾಯ ತಮ್ಮಂದಿರೇ, ನೀವು ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಅದೆಷ್ಟೋ ಆಶೆಗಳು ಮೂಡುತ್ತಿವೆ. ಆದ್ದರಿಂದಾಗಿ ಆಕೆಯನ್ನು ನಾನು ವರಿಸಲೇಬೇಕಾಗಿದೆ. ನೀವು ಹೋಗುವುದು ಬೇಡ, ಸ್ವಲ್ಪ ಬೇಗ ಹೋಗ್ತೇವೆ. ಬೇಗ ಹೋಗುವುದು ಏನೋ ಸರಿ, ಆದರೆ ಈಗ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನೀವು ನನ್ನ ಆಶೆಯೂ ಒಂದೇ, ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಆಯಾಸಗೊಂಡಿದ್ದೀರಿ, ವಿಶ್ರಾಂತಿ ಬೇಕು. ಮಾತು ಕೇಳಿ ಕೊಟ್ಟದ್ದು ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣ ಏನು ಪ್ರಭು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯವರುಗಳನ್ನು ಕಂಡು ನನ್ನಲ್ಲಿ ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ಮದುವೆ ಆಗುವುದಕ್ಕಾಗಿ ನಾನು ಮನ ಮಾಡಿದ್ದೇನೆ. ನೇರವಾಗಿ ನೀನು ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖ್ಯನ ಕರೆತಾರೆ. ಆಯ್ತು, ಶುಂಭನಾಜ್ಞೆ. ನಮ್ಮಯ ಶುಂಭಗೆಟನು ಹೀಗೆ ಮಾಡಿರಿ. ಒಡೆಯ ಶುಂಭಾಸುರನಾಗಿ ಹೋಗು ಸುಗ್ರೀವ ಕದಂಬ ವನಕ್ಕೆ. ಅಲ್ಲಿ ಒಬ್ಬಳು ಸೌಂದರ್ಯವತಿಯಾದ ತರುಣಿ ಇದ್ದಾಳೆ, ಕರೆದುಕೊಂಡು ಬಾ. ಒಡೆಯನ ಆಣತಿಯಂತೆ ವನದತ್ತ ಹೆಜ್ಜೆಯನ್ನು ಹಾಕುತ್ತಾ ಮುಂದುವರಿಯುವ ಕಾಲದಲ್ಲಿ ಏನೋ ಒಂದು ರೀತಿಯ ಉಲ್ಲಾಸ, ಹದಿನೆಂಟರ ಯುವಕನ ಉಲ್ಲಾಸ ಮೈಗೂಡಿತಲ್ಲ. ಅಂದು ಮುಟ್ಟಿದ್ದೇನೆ, ಏನಿದು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಈ ಹಿಂದೆಯೂ ಇಲ್ಲಿಗೆ ನಾವು ಬಂದವರು, ಆದರೆ ಇಂತಹ ಬದಲಾವಣೆಯನ್ನು ನಾವು ನೋಡಿದ್ದಿಲ್ಲ. ಮಧ್ಯಾಹ್ನದ ಸುಡುಬಿಸಿಲಿನ ಹೊತ್ತಿನಲ್ಲಿ ಸೂರ್ಯನ ಕಿರಣ ಅನ್ನುವುದು ಸೋಕುವುದಿಲ್ಲ ಈ ವನಕ್ಕೆ. ಆದರೆ ಇಂದಿನ ದಿವಸ ಶತಕೋಟಿ ದಿವಾಕರರ ಪ್ರಭೆಯಿಂದ ಜ್ವಾಜಲ್ಯಮಾನವಾಗಿ ಶೋಭಿಸುತ್ತಾ ಇದೆ ಕದಂಬ ಕಾಂತಾರ. ವೈರ ಭಾವದಿಂದ ಇರಬೇಕಾದ ಕದಮಿಗೆ ಸಂಕುಲ. ಹಾವು ಮುಂಗುಸಿಗಳು ಒಂದು ಕಡೆಯಲ್ಲಿ ಆಟವಾಡುತ್ತಾ ಉಂಟು, ಜಿಂಕೆಯೊಂದು ಸಿಂಹದ ಜೊತೆ ಮೆರೆದಾಡುತ್ತಾ ಇದೆ. ಶಿವನೇ, ಅಚ್ಚರಿಯೇ ಸರಿ ಹೇಳಿ ಬರುತ್ತಾ ಇದೆ. ಸಪ್ತಸ್ವರ ಸಮ್ಮಿಳಿತವಾದ ಗಾಯನ, ಅದರ ಪಥವನ್ನೇ ಹಿಡಿದು ಮುಂದೆ ಮುಂದೆ ಅಂಬರ ಪಥದಿಂದ ಇಳಿಯಬಿಟ್ಟಂತಹ ಕಣಕದ ಉಯ್ಯಾಲೆಯಲ್ಲಿ ಹೆಣ್ಣೋರ್ವಳು ತೂಗುತ್ತಾ ಇದ್ದಾಳೆ ಉಯ್ಯಾಲೆಯನ್ನು. ನೋಡಿದ್ರೆ ಈಕೆ ಸಾಮಾನ್ಯ ಹೆಣ್ಣೆ. ಚಂಡಮುಂಡರಿಗೆ ಯಾಕಪ್ಪ ಈಕೆ ಸಾಮಾನ್ಯಳಾಗಿ ಕಂಡಳು? ಸಾಮಾನ್ಯಳಲ್ಲ, ಅಸಾಮಾನ್ಯಳಿದ್ದಾಳೆ. ಶುಂಭನ ಆಳ್ವಿಕೆಗೆ ಒಳಪಟ್ಟಂತಹ ಈ ಕದಂಬ ಕಾಂತಾರದಲ್ಲಿ ಇವಳು ಬಂದು ನೆಲೆಯಾಗುತ್ತಾಳೆ ಎಂದಾದ್ರೆ ಇವಳ ಶಕ್ತಿ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮೂರು ಲೋಕವನ್ನು ತನ್ನ ಉದರದಲ್ಲಿ ಇರಿಸುತ್ತಾ ಹೊರೆಯುವಂತಹ ಸರ್ವೇಶ್ವರೀಕೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಈಕೆಯನ್ನು ಬಯಸಿ ಶುಂಭ ಮುಂದಾದನೆಂದಾದರೆ ಸಿಕ್ಕುವಳೆ? ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಂತೆ ಒಡೆಯ ಶುಂಭನಿಗೆ. ವಿನಾಶಕಾಲಿ ವಿಪರೀತ ಬಂದಿದ್ದೇನೆ, ಅಮ್ಮನಲ್ಲೇ ಮಾತಾಡಿಸ್ತೇನೆ. ಅಮ್ಮ ಜನನಿ, ಜನನಿಗೆ ವಿಲಾಪವನ್ನು ಕರುಣಗೊಳಿಸು. ಈ ವನದಲ್ಲೇ ಕುಳಿತ ಪೂಜೆಗೆ ಹನುಮದ ಒಲಿದು ನಿನಗೆ ಬೇಡುವೆ. ಅನುಜೇಶ ಶುಂಭನ ಬಯಗೆ ಅಮ್ಮ
ತರುವರ ಕಾರಣ ಒಂದೇ. ಏನಯ್ಯ? ನಮ್ಮ ಒಡೆಯ ಶುಂಭ 14 ಲೋಕದ ವಿಭುವಾಗಿ ಮೆರೆದಾಡುತ್ತಿರುವಂತಹ ಶುಂಭನ ತೀರ್ಮಾನವಾಗಿದೆ. ಏನು? ಆಜ್ಞೆ ನನಗೆ ನಿನ್ನನ್ನು ಕರೆದುಕೊಂಡು ಬರಬೇಕನ್ನುವ ಕಾರಣ ಬೇಡವೆ? ಬಂಗಾರದ ರಥವನ್ನು ತಂದಿರಿಸಿದ್ದೇನೆ. ನೋಡಿದ್ದೇನೆ. ಶೋಣಿತಾಪುರಕ್ಕೆ ನಿನ್ನನ್ನು ಕೊಂಡು ಹೋಗುತ್ತೇನೆ. ನಮ್ಮ ಒಡೆಯ ಶುಂಭ ನಿನ್ನನ್ನು ಮದುವೆಯಾಗುವುದಕ್ಕೆ ಇಚ್ಛಿಸಿದ. ಇದರೊಳಿದರೆ ನಗದನ ಮತ್ತು ಕುಂಭ ತುಳುಗುವಕ ಸುಧರೆಲ್ಲೆಂದ ಬೀಸಿದನು ಗೋದಗಿತ್ತು. ನನ್ನ ನಗುವೆ ತನಗೆ ದಗೆಯಾಗಿದೆ. ಸತ್ತೇ ಬಿದ್ದಿದ್ದಾನಲ್ಲ, ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ಬೆದರಿದೆಯಾ? ಬೆದರಬೇಯ ಬೇಡುವುದನ್ನೆಲ್ಲ ಲಾಲಿತು ಏನಮ್ಮ ಅದಿಗೆ ಕೆಣದು ಅದನವ ಎಲ್ಲವ ಮೊದಲೇ ತಿಳಿದಿದೆ ವಿವಿಧ ಬೇಡಲೆಗೆ ಒಂದು ಸುಗ್ರೀವ, ಅಮ್ಮ ನನ್ನ ಮದುವೆಯ ಕುರಿತಾಗಿ ಪೂರ್ವದಲ್ಲಿ ನಾನು ಪ್ರಣಬದ್ಧಳಾದವಳಿದ್ದೇನೆ. ಏನಮ್ಮ ವ್ಯೋಮ ಜಯತಿ ಸಂಗ್ರಾಮಿ, ವ್ಯೋಮೆ ದರ್ಪಂ ಯಪೋಹತಿ, ಸರಿ. ವ್ಯೋಮೆ ಪ್ರತಿಫಲವಲೋಕೆ, ಓಹೋ. ಸಮಯ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ಸರಿ. ಶುಂಭಾಧಿಕನೇ, ಹೌದಮ್ಮ ಶುಂಭ ಬಲಾಢ್ಯನೇ, ನಿಜ ತಾಯಿ. ಶಂಭುವೆ ದರಗಿಳಿದರು. ಸುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ. ಜಯ ಜಯ. ಸಭೆಗೆ ಬರಲಿರುವಂತಹ ತಿರುಗುವಂತಹ ಕರೆ ಯಾಕೆಂದ್ರೆ ಕದಮ್ಮ ಕಾಂತಾರದಲ್ಲಿ ತರುಣಿದ್ದಾಳೆ. ಆಕೆ ಎಡಮುಡಿ ಕಟ್ಟಿ ಏನೀಗ ಬರದಿದೆ? Thank you.
ಚಂಡಮುಂಡರನ್ನವನು ಚೆಂಡನಾಡಿ ತಾಳಿದುಂಟೆ ಆ ಕ್ಯಾತಟನ್ನು ಮುರಿಯುವುದಕ್ಕಾಗಿ ಹೊರಡುವೆ. ಒಂದು ನೋಡಿದರೆ ಆವೇಶ ಭರಿತವಾಗಿ ಆಯುಧ ಹಸ್ತನಾಗಿ ರಥಾರೋಹಿಯಾಗಿ ಮೂಲಬಲ ಸಹಿತವಾಗಿ ಹೊರಟಿರುವ ಎಲ್ಲ ಎತ್ತಗಳ ವಿಚಾರವನ್ನು ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಗಾಂಧಾರದಲ್ಲಿ ಅಂಗಾರದ ಉಯ್ಯಾಲೆಯಲ್ಲಿ ಧರ್ಮಿಯರ್ಗಳನ್ನು ಕಂಡು ನನ್ನಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ನಾನು ಆಕೆಯನ್ನು ಮದುವೆ ಆಗಬೇಕು. ನೀನೇ ನಿರ್ಣಯಿಸಿದೆ. ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ಮುಖೇನ ಕರೆತರುವುದಕ್ಕಾಗಿ ನಡೆಯುತ್ತೆ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾನೆ. ಸಮರಾಕ್ಷಿತಳು ನೀನೇನು ಉತ್ತರ ಕೊಟ್ಟೆ? ಕಳುಹಿಸಿದೆ ಧೂಮ್ರಾಕ್ಷರನ್ನು ಎಳೆದುಕೊಂಡು ತಂದಾನೆ ಹುಂಕಾರದಿಂದ ಸುಟ್ಟು ಭಸ್ಮವಾಗಿಸಿದ್ದಾನೆ. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು ಪ್ರಭು? ಚಂಡನಾಡಿದ್ದಾನೆ. ಶಿವಶಿವನೇ ಶಿವಶಿವನೇ ಮತ್ತೆ ನೀನೀಗ ಆಚಾರವನ್ನು ಮುರಿಯುವುದಕ್ಕಾಗಿ ಹೊರಟು ನಿಂತವನ. ಪ್ರಭೋ ಪ್ರಭೋ, ಸಂದರ್ಭ ಅರಿಯದೇ ಬಂದವನಲ್ಲ, ನಿನ್ನ ಸಂಕಲ್ಪ ತಿಳಿಯದೇ ಬಂದವ. ಆಡುವುದನ್ನು ಅವಧರಿಸಿ ನಾರಾಯಣ ಓ ನಾನು ಕೇಳಲ್ಲ
ಅಲ್ಲ, ಏನೋ ಒಂದು ಬದುಕಿನ ಭವಿಷ್ಯದ ಕುರಿತಾಗಿ ಒಂದು ಆಶಾಕಿರಣ ಹುಟ್ಟಿಕೊಳ್ಳುವುದಕ್ಕೆ ಅದರಿಂದ ಆಸ್ಪದವಾಗಿ ಹೋಯಿತು. ಮುಗಿದೇ ಹೋಯಿತು. ಕಳಕುಲದ ಸರ್ವನಾಶವಾಗಿ ಹೋಗುವ ಕಾಲ ಬಂತು. ಈ ಭಾವ ಶೋಣಿತಾ ನಗರದಲ್ಲಿ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಮೊಳಕೆಯೊಡೆಯುವ ಹಾಗೆ ಇಂದಿನ ಪರಿಸ್ಥಿತಿ ನಮಗೆ ಪ್ರತಿಕೂಲವಾಗಿ ಒದಗಿ ಬಂದಿದೆ. ಚಂಡಮುಂಡರ ವಚನವನ್ನು ಅವಧರಿಸಿ ಆ ವನಾಂತರದಲ್ಲಿ ನೆಲೆಸಿದ ಹೆಣ್ಣನ್ನು ಕೈ ಹಿಡಿಯುವಂತಹ ನಿನ್ನ ನಿರ್ಣಯ, ಆ ಮೂಲಕವಾಗಿ ಒದಗಿ ಬಂದಂತಹ ಪರಿಣಾಮ, ಇದನ್ನು ಅವಲೋಕಿಸಿದರೆ ಇನ್ನು ಬದುಕುವ ಅವಕಾಶವೇ ಇಲ್ಲವೇನು ಅನ್ನುವಂತಹ ಭೀತಿ ಹುಟ್ಟಿತು. ಆದರೆ ಆಯುಧ ಪಾಣಿಯಾಗಿ ಹೊರಟ ನೀನು ಆವೇಶವನ್ನು ಸ್ವಲ್ಪ ಹಿಡಿತದಲ್ಲಿರಿಸಿ ನಾನು ಆಡುವುದನ್ನು ಅವತರಿಸುವುದಕ್ಕೆ ಸಿದ್ಧನಾದೆಯಲ್ಲ. ಹಾಗಿದ್ರೆ ಏನೋ ಭವಿಷ್ಯದಲ್ಲಿ ಸ್ವಲ್ಪ ಒಳಿತನ್ನು ಅನುಭವಿಸುವ ಅವಕಾಶ ಬರ್ತದೆ ಏನು ಅನ್ನುವಂತಹ ಆಶಾಭಾವ ನಮ್ಮಲ್ಲಿ ಬೆಳೆದು ನಿಂತಿದೆ ಪ್ರಭು. ಇಲ್ಲದೆ ಹೋದರೆ ಏನು, ನಾಳಿಗೆ ಏನು ಅನ್ನುವುದರ ಯೋಚನೆ ಇಲ್ಲದೆಯೇ ಬದುಕುವುದಕ್ಕೆ ನಮಗೆ ಬೇಕಾದಂತಹ ಅನುಕೂಲಗಳನ್ನು ಅವಕಾಶಗಳನ್ನು ಎಲ್ಲವನ್ನೂ ನೀನು ಒದಗಿಸಿಕೊಟ್ಟ. ಮತ್ತೊಮ್ಮೆ ನಾಳೆಗಾಗಿ ನಮ್ಮ ಬದುಕಿನ ಭದ್ರತೆಗಾಗಿ ಯೋಚಿಸಬೇಕಾದಂತಹ ಪ್ರಮೇಯ ನಿನ್ನ ಆಳ್ವಿಕೆಯಲ್ಲಿ ಇಷ್ಟರವರೆಗೆ ಬರಲಿಲ್ಲ. ಏನಿದ್ರು ನಮ್ಮೊಡೆಯನಾದ ಶುಂಭದರೆಯ ನಿರ್ಣಯ ನಮಗೆಲ್ಲ ಹಿತಕಾರಿಯಾಗಿ ಪರಿಣಮಿಸ್ತದೆ, ಒಳಿತನ್ನು ಒದಗಿಸಿಕೊಡ್ತದೆ. ಈ ಭಾವದಿಂದ ನಾವಿದ್ದರೆ ಏನಿದು ಪ್ರಭು, ಏನು ಸಮಷ್ಟಿ ಚಿಂತನೆಯನ್ನು ಬದಿಗೆ ಸರಿಸಿ ವ್ಯಷ್ಟಿ ಚಿಂತನೆಯಿಂದಲೇ ಮುಂದುವರಿದು ಒದಗಿ ಬಂದಂತಹ ಕಷ್ಟ ನಿಷ್ಠೂರಗಳನ್ನಾದರೂ ಲೆಕ್ಕಿಸದೆ ಹಠ ಹಿಡಿದು ಆಯುಧ ಧರಿಸಿ ನೀನು ಮುಂದಾಗುವುದಕ್ಕೆ ಒದಗುತ್ತಿ ಎಂದಾದರೆ ಈ ತನಕ ಕಾರ್ಯಕಾರಿಗಳನ್ನು ಯೋಚಿಸಿ ಒಳಿತು ಕೆಡುಕುಗಳನ್ನು ಪರಾಮರ್ಶಿಸಿ ನಮಗೆ ಲಾಭವಾಗುವುದನ್ನು ಮಾತ್ರ ಕೈಗೆತ್ತಿಕೊಂಡು ಮುಂದುವರಿದಂತಹ ಶುಂಭದರೆಯ ಪ್ರವೃತ್ತಿಯಲ್ಲಿ ಇಂದೀಗ ಕೇವಲ ಭ್ರಮಿತ ಮಾನಸನಾಗಿ ವ್ಯವಹರಿಸುವ ಒಬ್ಬ ಆತ ಸಾಮಾನ್ಯ ವ್ಯಕ್ತಿಯ ಹಾಗೆ ಮನ್ಮಥನ ಶರಕ್ಕೆ ಈಡಾದೆಯೋ ಏನೋ ಅನ್ನುವಂತೆ ನಮಗೆಲ್ಲ ಭ್ರಮೆ ಹುಟ್ಟಿಸುವ ಹಾಗೆ ಆ ಹೆಣ್ಣಿನ ಕುರಿತಾಗಿ ಅತಿಯಾದ ಆಗ್ರಹವನ್ನು ತಳೆದು ನೀನು ಮುಂದುವರಿಯಿತಿ ಎಂದಾದರೆ ಇದು ಅನರ್ಥವಲ್ಲದೆ ಹಿತಕಾರಿಯಾದ ಪರಿಣಾಮವನ್ನು ಒದಗಿಸಿಕೊಡುವುದಿಲ್ಲ ಅನ್ನುವುದನ್ನು ತಿಳಿದು ಮುಂದಾಗುತ್ತೆ ಎಂದಾದರೆ ಏನರ್ಥ ಪ್ರಭು ಇದಕ್ಕೆ? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಯಾರು ಆಕೆ ಮತ್ತೆ ಯಾರು?
ಇತಿಹಾಸ ಏನು ಅನ್ನುವುದು ನಮಗೆ ತಿಳಿದಿಲ್ಲ. ಬೇಡ, ವರ್ತಮಾನವಾದರೂ ವಿಶದವಾಗಿ ನಾವು ಅರಿತುಕೊಳ್ಳಿಲ್ಲ. ಭವಿಷ್ಯತ್ತಿನ ಕುರಿತು ಯೋಚಿಸುವುದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಆದರೂ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ಘಟನೆಯ ಹಿನ್ನೆಲೆಯಿಂದ ಭವಿಷ್ಯದಲ್ಲಿ ಏನು ಒದಗಬಹುದು ಅನ್ನುವುದನ್ನು ತರ್ಕಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದು ಸಿದ್ಧಾಂತ ಆಗಬೇಕು ಅಂತಲ್ಲ, ಆದ್ರೆ ತರ್ಕದಿಂದ ಒಂದು ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಬರ್ತದೆ. ಪ್ರಭು, ಈ ತನಕ ಆಗಿ ಹೋದಂತಹ ಪರಿಣಾಮ ಏನು ಅನ್ನುವುದರಿಂದಲೇ ಮುಂದೆ ಒದಗಬಹುದಾದದ್ದು ಏನು ಅನ್ನುವುದನ್ನು ಯೋಚಿಸುವ ಸಾಮರ್ಥ್ಯ ನಿನಗಾಗಲಿ ನಮಗಾಗಲಿ ಖಂಡಿತವಾಗಿಯೂ ಇದ್ದೇ ಇದೆ. ವನಾಂತರದಲ್ಲಿರುವಂತಹ ಹೆಣ್ಣು ಚಂಡಮುಂಡರ ಕಣ್ಣ ದೃಷ್ಟಿಯಿಂದ ಎಷ್ಟು ಅವರಿಗೆ ಅರ್ಥವಾದವು ಅಷ್ಟೇ ಈಗಲೂ ಬಿತ್ತರಗೊಂಡದ್ದು. ಅದಕ್ಕಿಂತ ಆಚೆಗಿನ ಮೌಲ್ಯ ನಾವು ಗುರುತಿಸುವಲ್ಲಿ ಮುಂದಾಗಲೇ ಇಲ್ಲ. ತಿಳಿಯುವ ಅವಕಾಶ ಇತ್ತು. ಚತುರನಾದ, ಬುದ್ಧಿವಂತನಾದ, ಮೇಧಾವಿಯಾದ, ಪ್ರಾಜ್ಞನಾದ, ಅನುಭವಿಯಾದ, ಲೋಕಜ್ಞಾನವನ್ನು ಹೊಂದಿದ, ವೃದ್ಧಾಪ್ಯವನ್ನೂ ತಳೆದ ಆ ಸುಗ್ರೀವನನ್ನು ಕಳುಹಿಕೊಟ್ಟ. ಆ ಸುಗ್ರೀವನ ವಿಷಯದಲ್ಲಿ ಇಷ್ಟು ವರ್ಣಿಸಿ. ಅವನಿಗೆ ವಯಸ್ಸಾಗಿದೆ ಹಾಗೆಂದು ಬುದ್ಧಿಗೆಡ್ಲಿಲ್ಲ. ಸ್ಥಿರವಾದ ಬುದ್ಧಿಯಿಂದಲೇ ದಾನವ ಸಾಮ್ರಾಜ್ಯದ ಪ್ರಧಾನಾಮಾತ್ಯನಾಗಿ ಇಷ್ಟರ ತನಕವೂ ಒದಗಿದವ. ಪ್ರಭು, ಕೇವಲ ಒಬ್ಬ ವ್ಯಕ್ತಿಯನ್ನು ಅಲ್ಲ, ಒಂದು ವಸ್ತುವನ್ನು ನೋಟ ಮಾತ್ರದಿಂದಲೇ ಅಂತಃಸತ್ವ ಏನು ಅನ್ನುವುದನ್ನು ಗ್ರಹಿಸುವ ಸಾಮರ್ಥ್ಯ ಸುಗ್ರೀವನ ಮತಿಗಿರುವುದು ಸುಳ್ಳಲ್ಲ. ಆದ್ದರಿಂದಲೇ ನೀನು ಅವನನ್ನೇ ಕಳುಹಿಸಿಕೊಟ್ಟೆ. ಅಲ್ಲದಿದ್ದರೆ ಈಗ ನಿನ್ನ ಅಂತರಂಗವನ್ನು ಹೇಳಲಿಕ್ಕೆ ಇಲ್ಲಿ ನೀನು ಹೇಳಿಕೊಟ್ಟಷ್ಟು ಮಾತಾಡುವರು ಬಹಳ ಮಂದಿಗಳಿಲ್ಲ. ತುಂಬಾ ಇದ್ದಾರೆ. ಸುಗ್ರೀವನನ್ನು ಯಾಕೆ ಕಳುಹಿಸಿಕೊಟ್ಟದ್ದು? ಅವನಿಗೆ ಯಥಾರ್ಥವನ್ನು ಗ್ರಹಿಸುವಲ್ಲಿ ಅತಿಶಯವಾದ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕೆ ಕಳುಹಿಕೊಟ್ಟ. ಸರಿಯಾಗಿದೆ. ಹೋದ, ನೋಡಿದ, ಮಾತಾಡಿದ, ಅಲ್ಲಿ ಆದದ್ದನ್ನು ಬಂದು ನಿನ್ನಲ್ಲಿ ನಿವೇದಿಸಿಕೊಂಡ. ಅವನ ಮಾತುಗಳಿಗೆ ನೀನು ಬೆಲೆ ಕೊಡುತ್ತಿದ್ದರು. ಇಷ್ಟು ಅನರ್ಥಕಾರಿಯಾದ ಪರಿಣಾಮ ನಮಗೆ ಒದಗಿ ಬರ್ತಿರ್ಲಿಲ್ಲ. ಚಂಡಮುಂಡರ ಮಾತುಗಳಿಗೆ ಬಹಳ ಮೌಲ್ಯ ಕಲ್ಪಿಸಿದೆ. ಮೇಧಾವಿಯಾದ ಸುಗ್ರೀವನ ಮಾತುಗಳನ್ನು ಧಿಕ್ಕರಿಸಿದೆ ಅಲ್ಲಗಳೇ. ಹಾಗಿದ್ರೇನು? ಏನೋ ಒಂದು ಸಂಕಲ್ಪವನ್ನು, ಯೋಜನೆಯನ್ನು, ಯೋಚನೆಯನ್ನು ನೀನು ಈ ವಿಚಾರದಲ್ಲಿ ಮಾಡಿದ್ದಿ ಅನ್ನುವುದು ನಮಗೆ ಕಲ್ಪಿಸುವುದಕ್ಕೆ ಸಾಧ್ಯವಾಗ್ತದೆ. ಎಂಥದೋ ಒಂದು ಉಂಟು ನಿನ್ನ ಮನಸ್ಸಿನಲ್ಲಿ. ಅದಕ್ಕೆ ಅನುಕೂಲವಾಗಿ ಯಾರು ಬರ್ತಾರೆ ಅವರ ಬೆನ್ನು ತಟ್ಟು, ಅದಕ್ಕೆ ವಿರುದ್ಧವಾದದ್ದನ್ನು ಯಾರು ಹೇಳುತ್ತಾರೆ ಅವರಿಗೆ ಕಣ್ಣು ಹೊರಳಿಸ್ತಾರೆ. ಹಾಗಿದ್ರೆ ಏನು? ಏನೋ ಒಂದು ಸಂಕಲ್ಪ ಸಿದ್ಧತೆಯಿಂದಲೇ ಹೊರಟಿದ್ದೀಯೋ. ಅಲ್ಲದೆ ಇದ್ರೆ ಏನು ಪ್ರಭು, ನಮಗೆ ಒದಗಿ ಬಂದ ನಷ್ಟ ಕಡಿಮೆ. ಧೂಮ್ರಾಕ್ಷನ ಸಾವು, ಚಂಡಮುಂಡರ ಮರಣ ತುಂಬಿಸಬಹುದಾದ ನಷ್ಟ ಅಲ್ಲ ದಾನವ ಸಾಮ್ರಾಜ್ಯ, ಬಹಳ ದೊಡ್ಡ ನಷ್ಟ. ಆದರೂ ಹಠ ಹಿಡಿದು ನೀನೇ ಈಗ ಮುಂದಕ್ಕೆ ಹೋಗ್ತಾ ಇದ್ದ. ಹಾಗಿದ್ರೆ ಏನು? ಹೆಣ್ಣಿನ ಯೋಗ್ಯತೆಯನ್ನು ತಿಳಿಯದೆ ಕೇವಲ ನೀನೀಗ ಆಡಿದಂತೆ ಸಾಮಾನ್ಯ ತರುಣಿ ಅನ್ನುವ ಭಾವದಿಂದ ಹೊರಟೆಯ ಅಲ್ಲ. ಆಕೆಯಲ್ಲಿರಬಹುದಾದ ಇನ್ನಾವುದೋ ಒಂದು ಅಸಾಮಾನ್ಯತೆಯನ್ನು ಕಂಡುಕೊಂಡು ಏನಾದ್ರೂ ಸರಿ ಅಂತ ಪೌರುಷದಿಂದಲೇ ಬದುಕಿದ ನಾವು ಹೆಜ್ಜೆಯನ್ನು ಹಿಂದೆಗೆಯುವುದಿಲ್ಲ ಅನ್ನುವಂತಹ ಅಭಿಮಾನದಿಂದ ಹೊರಟೆಯ. ಅಭಿಮಾನದಿಂದಲಾದರೆ ಮಾತಾಡ್ಲಿಕ್ಕೆ, ಆಲೋಚನೆಯಿಂದ ಗ್ರಹಿಸದೆ ಸಾಮಾನ್ಯ ಹೆಣ್ಣಿಂದೇ ಭಾವಿಸಿದ್ದಾದ್ರೆ ನಾಲ್ಕು ವಾಕ್ಯ ಹೇಳಲೇಬೇಕಾಗುತ್ತೆ. ಸಾಮಾನ್ಯ ಹೆಣ್ಣಲ್ಲ, ದೇವತೆಗಳ ಮೊರೆಯನ್ನು ಅವತರಿಸಿದ, ಧರೆಯ ಕ್ಷೇಮವನ್ನು ಸಾಧಿಸುವ ಸಂಕಲ್ಪಕ್ಕೆ ಬದ್ಧಳಾದ, ಲೋಕ ನಿಯಾಮಕಿಯಾಗಿ ಪ್ರಪಂಚದಲ್ಲಿ ಮಾನಿತಳಾದ ಆ ಸರ್ವೇಶ್ವರಿಯೇ ಸಾಮಾನ್ಯ ಹೆಣ್ಣಿನಂತೆ ಬಂದಿರಬೇಕು. ನಮ್ಮ ನಾಶ ಅವಳ ಸಂಕಲ್ಪ ಆಗಿರಬಹುದು. ಅವಳನ್ನು ಕೆಣಕಿದ್ರೆ ನಮಗೆ ಮೃತ್ಯು ತಪ್ಪದು. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬಾಧಿಸಿದ ನಿನ್ನ ಕೊನೆ ಅಭಿಪ್ರಾಯವೇನು? ಏನಮ್ಮ ಮನದ ಮೋಗದೆ ಭಕ್ತಿಯುವುದರೆ ಕೊಡಬಾರದು. ಪಡೆದವಳ ಕಾರುಣ್ಯದಲ್ಲಿ ಗಜ ಪೀಠನ ವರದ ಹೊಡೆದು ಸುಗಮನು ಸುಖವಾಗಿ ಬಾಳೋಣ ಬಿಡುವನದ ಮೂಗನೆಯ ಪ್ರಭಾ ಬಿಡುವನದ ಮೂಗನೆ
ಕಾಣಿಸಿಕೊಂಡಿದ್ದಾಳೆ. ಅವಳನ್ನು ಕೈ ಹಿಡಿಯುತ್ತೇನೆ ಎನ್ನುವ ಹಠದಿಂದ ನಾವು ಮುಂದಾದೆವಾದರೆ ನಮಗೆ ನಾಶ ಕಟ್ಟಿಟ್ಟ ಬುದ್ಧಿ. ಬ್ರಹ್ಮದೇವ ಕೊಟ್ಟ ಆಯುಷ್ಯದಷ್ಟು ಕಾಲ ಸುಖವಾಗಿ ಬದುಕಬೇಕಾದ್ರೆ ಆಕೆಯ ಕೃಪಾ ವಿಶೇಷವೂ ಬೇಕು. ಕಾಲು ಹಿಡಿಯುವುದು ಮಾತನ್ನು. ಯುದ್ಧಕ್ಕಾಗಿ ಹೊರಟು ನಿಂತವ ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ಭುಜಕ್ಕೆ ಭುಜ ಏತೆ ಕೊಟ್ಟು ಬಾ. ಇಲ್ಲದಿದ್ದರೆ ಅಂತ ಭಾವಿಸಿದೆಯೋ? ನಿನ್ನ ಸಾವನ್ನು ಸಹಿಸಲಾರೆ ಅನ್ನುವ ಕಾರಣಕ್ಕಾಗಿ ಮಾತಾಡಿದೆ. ನಿನ್ನದು ಅದೇ ನಿರ್ಣಯ ಆದರೆ ನಿನಗಿಂತ ಮೊದಲು ನನ್ನ ಸಾವು ಬರಲಿ. ಮಾಡಿದನು
ಪರಿಸರವನ್ನೆಲ್ಲ ಕಣ್ಣರಳಿಸಿ ನೋಡಿದೆ. ಅಪ್ಪ, ಎಂತಹ ವಿಚಿತ್ರ ಅನುಭವ ಇದೆ. ನಾವು ಊಹಿಸುವುದಕ್ಕೂ ಬಾರದೇ ಇರುವ ಇಂತಹ ಒಂದು ವಿಶೇಷ ಈ ವನಾಂತರದಲ್ಲಿ ಇಂದಿನ ದಿನ ಕಾಣುವುದಕ್ಕಿದೆ ಅನ್ನುವುದನ್ನು ಯಾವನಾದರೂ ಕಲ್ಪಿಸುವುದಕ್ಕುಂಟು? ಶಿವನೇ 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 ಶಿವನೇ, ಕೋಟಿ ಸೂರ್ಯರ ತೇಜಸ್ಸು. ಅಪ್ಪ, ವನದ ಕತ್ತಲೆ ದೂರವಾಗಿದೆ, ಖಗಮೃಗಗಳಲ್ಲಿರುವಂತಹ ವಿರೋಧ ಭಾವ ಹೊರಟು ಹೋಗಿದೆ, ಎಲ್ಲೆಲ್ಲೂ ಸ್ನೇಹ ಸೌಹಾರ್ದ ಕಾಣಿಸ್ತಾ ಇದೆ. ಹಾಗಿದ್ರೆ ಪ್ರಕೃತಿ ದೇವಿಯು ಋತುಭೇದವಿಲ್ಲದೆ ಫಲಪುಷ್ಪ ಭರಿತವಾಗಿ ಗೋಚರಿಸ್ತಾ ಇದ್ದಾಳೆ. ಹಾಗಿದ್ರೆ ಪ್ರಕೃತಿಯನ್ನು ಮೀರಿದ ಒಂದು ವಿಶೇಷ, ಒಂದು ವಿಶಿಷ್ಟತೆ. ಇಲ್ಲಿ ನೆಲೆಸಿದವಳ ಮಹಿಮಾ ಸಂಪನ್ನತೆ ಸರಿ 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 ಬಹುದಲ್ಲ. ನಾವೆಲ್ಲ ಪ್ರಕೃತಿಗೆ ಅಧೀನರು, ಯಾಕೆಂದ್ರೆ ಪ್ರಕೃತಿಯ ಶಿಶುಗಳು. ಆದರೆ ಇಲ್ಲಿ ನೆಲೆಸಿದವಳು ಪ್ರಕೃತಿಯನ್ನೇ ತನ್ನ ಶಿಶುವಾಗಿಸಿಕೊಳ್ಳಬಲ್ಲವಳಾಗಿರಬೇಕು. ಆದ್ದರಿಂದ ಅದನ್ನು ಮೀರಿ ತನ್ನ ವರ್ಚಸ್ಸನ್ನು ಕಾಣಿಸುವುದಕ್ಕೆ ಅವಳಿಗೆ ಸಾಧ್ಯವಾಗಿದೆ. ನೋಡೋಣ, ಅನುಮಾನ ಯಾಕೆ, ಇಲ್ಲಿಯ ತನಕ ಬಂದಾಗಿದೆ ಅಲ್ಲ. ಆ ತಾಯಿಯನ್ನು ನೋಡೋಣ, ನಮ್ಮ ಮನಕ್ಕೆ ಏನು ಪ್ರೇರಣೆ ಒದಗುತ್ತದೆಯೋ ಅದರಂತೆ ಮುಂದುವರಿಯೋಣ. ಆದ್ದರಿಂದಲೇ ಬೆಳಕಿನ ಮೂಲೆಯಲ್ಲಿ ಅರಸುತ್ತಾ ಚಂದ್ರ ಕಲಾವತಂಸೆ, ಚಂದ್ರಮುಖಿ, ಚಂದ್ರ ಕಿರಣವನ್ನು ತನ್ನ ಪರಿಸರದಲ್ಲೆಲ್ಲ ಬೀರುತ್ತಾ ಇರುವವಳು. ನೋಡಿದರೆ ಮತ್ತೊಮ್ಮೆ ಮಗದೊಮ್ಮೆ ಹೆಚ್ಚೇನು ಸದಾಕಾಲ ಆಕೆಯ ದರ್ಶನದಿಂದಲೇ ಬದುಕನ್ನು ಮುಗಿಸೋಣ ಅನ್ನುವಂತಹ ಭಾವ ನಮ್ಮಲ್ಲಿ ಉದ್ದೀಪನಗೊಂಡಿದೆ. ಸರಿಯೇ, ಚಂಡಮುಂಡರಿಗೂ ಹಾಗೆ ಕಂಡಿತು, ಬಹುಶಃ ಶುಂಭನಿಗೂ ಅದೇ ಕಂಡಿತು. ಈಕೆಯೊಂದಿಗೆ ಇರಬೇಕು. ಒಂದಿಗೆ ಅನ್ನುವಲ್ಲಿ ಯಾವ ವಿಧವಾದ ಸಂಬಂಧ ಅದು ಅವರವರ ಮನಸ್ಸಿನ ಸಂಸ್ಕಾರಕ್ಕನುಗುಣವಾಗಿ ಒದಗಿ ಬರ್ತದೆ. ಬಹುದಲ್ಲ, ಈ ಪ್ರಪಂಚದಲ್ಲಿ ಹುಟ್ಟಿದ ಮಂದಿಗಳೆಲ್ಲ ಹೆತ್ತ ತಾಯಿಯಂತೆ ಯಾರನ್ನು ಕಾಣಬೇಕೋ ಅಂತಹ ಲೋಕ ಜನನಿಯನ್ನು ಕಾಣುವಂತಹ ಸೌಭಾಗ್ಯ ನಮಗಿಂದಿನ ದಿನ ಒದಗಿ ಬಂದಿದೆ ಅಂತಾದರೆ ಜನ್ಮಾಂತರದ ಸುಕೃತ ಅಂತ ನಾವು ಸಂಭ್ರಮಿಸಲಿ. ಆದರೆ ಎಲ್ಲಿದೆ ಸಂತೋಷಕ್ಕೆ ಅವಕಾಶ? ಅವಸಾನ ಅನ್ನುವುದು ನಮ್ಮನ್ನು ಆಪೋಷಣ ತೆಗೆದುಕೊಳ್ಳುವುದಕ್ಕಾಗಿ ಬಾಯ್ಕಳಕಿ ನಮ್ಮ ಬೆಂಗಡೆಯಲ್ಲಿ ಸಿದ್ಧವಾಗಿ ಒದಗಿದೆ. ಅರಿಯದೇ ಹೋಯಿತು. ಲೋಕಾಂತರಗಳ ವಿಜಯ ಯಾತ್ರೆಯಲ್ಲಿ ಗೆಲ್ಲುತ್ತಾ ಗೆಲ್ಲುತ್ತಾ ಒಂದೊಂದು ವಿಜಯದ ಮೆಟ್ಟಲುಗಳನ್ನು ಉತ್ತರಿಸುತ್ತಿರುವ ಕಾಲಕ್ಕೆ ನಾವು ಅಜೇಯರು, ನಾವು ಅಮರರು, ನಾವು ಚಿರ, ನಾವು ಸ್ಥಿರ, ಹೀಗೆ ನಾವು ಭಾವಿಸಿದೆವು. ಆದರೆ ಈಗ ಅನ್ನಿಸ್ತದೆ, ನಮ್ಮ ಅಮರತ್ವವನ್ನು, ಅಜೇಯತ್ವವನ್ನು ಸಾದರಪಡಿಸುವುದಕ್ಕಾಗಿ ನಾವು ಒಂದೊಂದು ಮೆಟ್ಟಿಲನ್ನು ಏರಿದ್ದನು ಎಲ್ಲವೂ ನಮ್ಮ ಮರಣ ಮುಖವೇ. ಒಂದೊಂದು ಮೆಟ್ಟಿಲು ನಮ್ಮ ಮರಣಕ್ಕೆ, ನಮ್ಮನ್ನು ಹತ್ತಿರಕ್ಕೆ ಕರೆದೊಯ್ಯುವುದಕ್ಕೆ ಒದಗಿ ಬಂದಂತಹ ಮಾಧ್ಯಮ ಅನ್ನುವುದು ಈಗ ಅರ್ಥವಾಗುತ್ತಾ ಇದೆ. ಆದರೆ ಮಾಡಲೇನು? ಸುದೀರ್ಘವಾದ ಜೀವನಾವಧಿಯಲ್ಲಿ ಲೋಕದಲ್ಲಿ ಅನ್ಯಾಯವನ್ನೇ ಎಸಗುತ್ತಾ, ಅಧರ್ಮವನ್ನೇ ಆಚರಿಸುತ್ತಾ, ಅಟ್ಟಹಾಸದಿಂದ ವಿಜೃಂಭಿಸುತ್ತಾ ಬದುಕಿದಂತಹ ನಮಗೆ ಈಗ ಸಾವು ತಾನಾಗಿ ಒದಗಿ ಬಂದಿದೆ. ಲೋಕಮಾತೆಯನ್ನು ಯಾಕೆ ನಾವು ಪಕ್ಷಪಾತದಿಂದ ಕಾಣಬೇಕು? ತಾಯಿ ತನ್ನ ಮಕ್ಕಳೆಲ್ಲರನ್ನು ಪ್ರೀತಿಯಿಂದಲೇ ಕಾಣುತ್ತಾಳೆ. ರಾಕ್ಷಸರನ್ನು ಕೊಲ್ಲಬೇಕಾಗಿ ಬಂದದ್ಯಾಕೆ? ಸಜ್ಜನರಾದಂತಹ ತನ್ನ ಇತರೆ ಮಂದಿಗಳಿಗೆ ನಮ್ಮಿಂದ ಸಂಕಟ ಬರ್ತದೆ ಎನ್ನುವ ಕಾರಣಕ್ಕಾಗಿ ಕಂಟಕಪ್ರಾಯರಾದ ನಮ್ಮ ಗಂಟಲನ್ನು ಕತ್ತರಿಸುವ ನಿರ್ಣಯಕ್ಕೆ ಬಂದಿದ್ದಾಳೆ ಅನ್ನುವ ನಿರ್ಣಯ. ಬಂದದ್ದನ್ನು ಅನುಭವಿಸಲೇಬೇಕು. ಮೊದಲು ವಿಧಾತನ ಮೂಲಕವಾಗಿ ತಾಯಿಯ ಅನುಗ್ರಹವೇ ಆದದ್ದು ನಮಗೆ ವರ ವಿಶೇಷ. ಮೂರು ಮೂರ್ತಿಗಳಿಗೂ ತಾಯಿಯ ಸ್ಥಾನದಲ್ಲಿರುವ ಮತ್ತು ಬ್ರಹ್ಮನಿಂದ ಪಡೆದರೇನು, ಪರಮೇಶ್ವರನಿಂದ ಪಡೆದರೇನು, ಎಲ್ಲ ಇವಳದ್ದೇ ಅಲ್ಲ. ಇಂದೀಗ ಕೊಟ್ಟ ಅವಳೇ ಮತ್ತದನ್ನು ತನ್ನ ಕೈವಶ ಮಾಡಿಕೊಳ್ಳುವುದಕ್ಕಾಗಿ ಒದಗಿ ಬಂದಿದ್ದಾಳೆ ಅಂತಾದರೆ ನಮ್ಮ ಬದುಕಿಗೆ ಕೊನೆಯಾಗಿದೆ ಎನ್ನುವುದು ನಿರ್ಣಯವೇ. ಆದರೂ ಕರ್ತವ್ಯವನ್ನು ಮರೆಯಕೂಡದು. ಒಡೆಯನ ಅಪೇಕ್ಷೆಯನ್ನು ಸಲ್ಲಿಸುವಲ್ಲಿ ಮುಂದಾಗಬೇಕು. ಹೋರಾಟಕ್ಕಾದರೂ ಒಂದು ಸಾರ್ಥಕ್ಯ ಬೇಕು, ಸಾವಿನಲ್ಲಾದರೂ ಒಂದು ಸಂತೃಪ್ತಿ ಸಿಗಬೇಕು. ಅದಕ್ಕೆ ಈಕೆ ಅನುಗ್ರಹ ಬೇಕು, ಕಾಲಿಗೆ ಬೀಳಬೇಕು.
ಧನುಜಾಶನಾದ ಲೋಕೋತ್ತರ ವೀರನಾದ 14 ಲೋಕಗಳ ಅಧಿಕಾರಿಯಾಗಿ ವರ್ತಮಾನ ಕಾಲದಲ್ಲಿ ಕುಂಭಿನಿಯ ಶಂಭು ಎಂಬ ಖ್ಯಾತಿಗೆ ಒಳಗಾದ ಶುಂಭದರೆಯ ಅಳಿಯನೂ ಅಮಾತ್ಯನೂ ಆದ ನಾನೇ ಇಲ್ಲಿಗೆ ಬರುವಲ್ಲಿ ಪ್ರಧಾನವಾದ ಉದ್ದೇಶ ಇದೆ. ಏನದು? ಅವನ ಅಪೇಕ್ಷೆ ನಗರಿವಾಗಿ ಅನೇಕರನ್ನು ಕಳುಹಿಕೊಟ್ಟು ಹೌದು, ಮರಳಿ ಯಾರು ಮನೆ ಸೇರಲಿ ಅವಕಾಶ ಇಲ್ಲ. ಆದರೂ ನಿನ್ನೆ ಕುರಿತಾಗಿ ಅವನು ತಿಳಿದ ಭಾವ ಇವತ್ತಿಗೂ ವ್ಯತ್ಯಾಸ ಆಗಲಿಲ್ಲ. ನಿನ್ನನ್ನು ಹೊಂದಿಯೇ ಸರಿ ಈ ನಿರ್ಣಯದಿಂದಿರುವಂತಹ ಅವನ ಮನಸ್ಸಿನ ಅಭಿಪ್ರಾಯವನ್ನರಿತು ಅವನ ಅಪ್ಪಣೆಯನ್ನು ಕೈಗೊಂಡು ಅವನ ಇಚ್ಛೆಯನ್ನು ಕೈಗೂಡಿಸಿಕೊಳ್ಳುವಲ್ಲಿ ಇದೋ ಕುಂದಣದ ಅಂದಣದ ಒಂದಿಗೆ ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರನ್ನು ಇರಿಸಿಕೊಂಡು ಇಲ್ಲಿಗೆ ಆಗಮಿಸಿದ್ದೇನೆ. ಬಂದೇರು ಈ ಪಲ್ಲಕ್ಕಿಯನ್ನು ಹೆಗಲಿಗೆ ಏರಿಸಿ ನಿನಗೊಂದು ಪಾಲಕಿ ಉತ್ಸವದ ಮೂಲಕ ನಿನ್ನನ್ನು ಶೋಣಿತ ನಗರಕ್ಕೆ ಸೇರಿಸಿಕೊಳ್ತೇನೆ. ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹ ನೆರವೇರಿಸ್ತೇನೆ. ಅನವರತ ನಮ್ಮೊಡೆಯನನ್ನು ಉಳಿದು ನಾವೆಲ್ಲ ಒಂದಾಗಿ ನಿನ್ನ ಪಾದ ಸೇವೆಯನ್ನೆಸಗಿ ಬದುಕಿನ ಸಾರ್ಥಕ್ಯವನ್ನು ಸಾಧಿಸಬೇಕು. ಈ ನಿರ್ಣಯಕ್ಕೆ ಬದ್ಧನಾಗಿ ಬಂದಿದ್ದೇನೆ. ಬರಬೇಕಮ್ಮ. ನಿನ್ನೊಡೆಯ ಶುಂಭನ ವೈಭವದ ಕುರಿತಾಗಿ ನನಗೆ ಸ್ಪಷ್ಟವಾಗಿ ಅರಿವಿದೆ. ಏರಿಕೊಳ್ಳುವುದಕ್ಕೆ ಸ್ವರ್ಗಲೋಕದ ಸಿಂಹಾಸನ, ವಿಹರಿಸುವುದಕ್ಕೆ ಸ್ವರ್ಗಲೋಕದ ನಂದನವನ, ಕಾಮಿಸಿದನ್ನು ಅನುಗ್ರಹಿಸಬಹುದಾದ ಕಾಮಧೇನು ಕಲ್ಪವೃಕ್ಷ, ಮೆಟ್ಟಿ ನಡೆಯುವುದಕ್ಕೆ ಪರುಷಶಿಲೆ, ಎಂದೂ ಮಾಡದ ಕಿಂಗಲ್ಕಿನಿ ನಾಮಕ ಮಾಲೆ. ಏನು ಶುಂಭನ ವೈಭವಕ್ಕೆ ಸಾಕ್ಷಿ? ಇದನ್ನೆಲ್ಲ ಚಂಡಮುಂಡರು ಹೇಳಿ ಅವನ ಕಿವಿಗೆ ಗಾಳಿ ಊದಿಟ್ಟದ್ದು. ಇದನ್ನೆಲ್ಲ ನೀನು ಪಡೆದಿದ್ದೀರಿ, ಅವಳೊಬ್ಬಳನ್ನು ಪಡೆಯದಿದ್ರೆ ಎಲ್ಲ ನಿರರ್ಥ. ಕೇಳಿ ಭ್ರಮೆಗೊಂಡರೆ ನಿನ್ನೊಡೆಯ ಶುಂಭ. ಭ್ರಮೆ ಅಲ್ಲ, ಕೊಂಡು ಹೊಂದಿದ್ದ ಹೌದಲ್ಲ. ಕಾಣದೇ ಇರುವ ನನ್ನ ಕುರಿತಾಗಿ ತುಡಿತವನ್ನ ಅಂತು. ಅಲ್ಲ, ನಿನಗವ ಕಲ್ಪಿಸಿದ ಮೌಲ್ಯ ನೋಡು. ಸ್ವರ್ಗಲೋಕದ ಐರಾವತ ಉಚ್ಚೈಷವ ಕಿಂಗಲ್ಕಿನಿ ಯಾವುದು ಲೆಕ್ಕಕ್ಕಿಲ್ಲ ಅವನಿಗೀಗ. ನಿನ್ನನ್ನೇ ಬಯಸಿದ್ದು ಭಾವಿಸಿದ್ದೆಲ್ಲ ಸುಲಭದಲ್ಲಿ ದಕ್ಕಬೇಕು ಅಂತ ಇಲ್ಲ ಅಲ್ಲ. ಯೋಗಾನುಯೋಗ ಸಂಬಂಧದಲ್ಲಿ ನಮ್ಮ ಅರ್ಹತೆಗೆ ಅನುಗುಣವಾಗಿ ನಮಗೆ ಪ್ರಾಪ್ತವಾಗಬೇಕಾದದ್ದು ಒದಗಿ ಬರ್ತದೆ. ಹೌದೌದು. ಅರಳು ಮಲ್ಲಿಗೆಯ ವನದಲ್ಲಿ ಸ್ವೇಚ್ಛೆಯಿಂದ ವಿಹರಿಸಿದಂತೆ ದುಂಬಿಯೊಂದು ಸಂಪಗೆಯ ವನದಲ್ಲಿ ವಿಹರಿಸಬಲ್ಲದೆ. ಕೆಲವು ಸಲ ಏನು ಮಾಡೋಣ, ಸಂಪಿಗೆ ಅಂತ ದೂರಕ್ಕೆ ಕಾಣುವುದು, ಹತ್ತಿರಕ್ಕೆ ಹೋಗಿ ಗೊತ್ತಾಗುವುದು ಸಂಪಗೆ ಅಲ್ಲ ಅಂತ. ಬೀಸುವ ತಂಗಾಳಿಗೆ ಬಂಧನ ಉಂಟೆ. ಅಯ್ಯೋ, ಸೆರೆ ಹಿಡಿಯೋ ಪ್ರಯತ್ನ ಮಾಡಬೇಕಾದಂತೆ ಸಾಧಕನಾದವನಿಗೆ ಕರ್ತವ್ಯ. ಹೂವಿನಿಂದ ಹೊರಟ ಪರಿಮಳವನ್ನ ಮುಷ್ಟಿಯಿಂದ ಅದುಮಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ? ಮುಷ್ಟಿಯಿಂದ ಆಗದಿದ್ದರೂ ಬಂಧನಕ್ಕೆ ಎಲ್ಲಿ ಸಾಧ್ಯ ಉಂಟು ಅನ್ನೋದನ್ನು ನೋಡಿ ಆದರೂ ಬಂಧಿಸಿದೆ. ತ್ರಷೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹುಣ್ಣಮೆಯ ಬೆಳದಿಂಗಳು ಸಾಕಾದೀತೆ. ಮನಸ್ಸಿನ ದೃಶ್ಯ ಪರಿಹಾರ ಆದಿ. ಭವದ ಭಾವುಕರ ಭವ ಬಂಧನವನ್ನು ಕಳೆಯುವ ಭಾವಕಿಗೆ ಮಾಂಗಲ್ಯದ ಬಂಧನವೇ? ಕಾಲ ಕಾಮ ಕರ್ಮ ಭಾವ ತ್ರಯಗಳಿಂದ ಬಂಧಿತನಾಗಿರುವ ನಿನ್ನುடைய ಶುಂಭ ಒಬ್ಬ ಮೂರ್ಖ.
ಮುಂದೆ ನಿಂತಾಗ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಳೆ. ಯಾರುಣಾಸುರ ಏನು ಎಷ್ಟೆಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ನನ್ನ ಗುರುಗಳು ಶುಂಭ ಹೌದಮ್ಮ
ನಾನಾಗಿ ಬಾಬರಿ ಎಂಬ ವಿಧಾನವನ್ನಾಗಿ ಅರುಣನ ಪ್ರಾಣವನ್ನೇ ಹೇರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರೋ, ನೋಡಿದರೋ, ಕುಣಿಸಿದರು ಸಕಲರಿಗೂ ಕೂಡ ಕಲಾಮಾತೆ ಆದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಕಥಾನಕಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪನೆಯನ್ನು ಯೋಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಇಂದಿನ ಸೇವಾಕರ್ತರಾಗಿರುವಂತಹ ಶ್ರೀ ಗಂಗಾ ಪರಮೇಶ್ವರಿ ಬಯಲಾಟ ಸಮಿತಿ ಆಳದಂಗಡಿ ಶ್ರೀ ದುರ್ಗಾಪರಮೇಶ್ವರಿ ಬಯಲಾಟ ಸಮಿತಿ ಆಳದಂಗಡಿ ಮತ್ತು ದುರ್ಗಾಪರಮೇಶ್ವರಿ ಸೇವಾ ಸಮಿತಿ ಆಳದಂಗಡಿ ಅರ್ತಿಗಾರ ಶಾರದಾರ ಮೋದಿನ ತಮ್ಮ ಕೀರ್ತನ ಮೂಟಲ್ಲಿ ಕೊಂಡಾಡಿದ ಕೊಟ್ಟಂತಹ ಕಾಂಚನ ಮೇಲೆ ಕೃಷ್ಣಾರ್ಪಣ. ರಂಗನಾಯಕ